ಜೊತೆಯಲ್ಲಿ ಪಿತೃದೇವೋಭವ ಹತ್ತಿನ ಅಧಿಕಾರವನ್ನು ಸ್ವೀಕರಿಸಿದಂತ ಶಂತನು ಭೂಪತಿಗಳ ಮಗನಾದೆ. ತನ್ನ ಕರಸ್ಪರ್ಶದಿಂದಲೇ ಸಕಲರ ರೋಗವನ್ನು ನಿವಾರಿಸುವಂತ ಸಾಮರ್ಥ್ಯವುಳ್ಳವರವರು. ಇನ್ನು ಆಚಾರ್ಯ ದೇವೋಭವ ದುಷ್ಟ ಕ್ಷತ್ರಿಯರ ಮರ್ತನಕ್ಕೋಸ್ಕರವಾಗಿ ಹುಟ್ಟಿಕೊಂಡವರು. ಪರಶುರಾಮರಿಂದಲೇ ಸಕಲ ಚೌಷಷ್ಟಿ ವಿದ್ಯೆಯನ್ನು ಅರಿತವ ನಾನು. ಅವರಿಂದ ಆಶೀರ್ವಾದವನ್ನು ಪಡೆದೆ. ತಾಯಿಯಾಗಿರುವಂತಹ ಗಂಗಾಮಾತೆಯನ್ನು ಸಂದರ್ಶಿಸಿ ಶೀಘ್ರವಾಗಿ ನಿನ್ನ ತಂದೆಯನ್ನು ನೋಡು ಎನ್ನುವುದಾಗಿ ಹೇಳಿದ್ದಾರೆ. ತಾಯಿಯ ಆಶೀರ್ವಾದವನ್ನು ಪಡೆದು ತಂದೆ ಇರುವಂತ ಸ್ಥಳಕ್ಕೆ ಹೋದ ನೋಡಿದ್ರೆ ಶೋಕಾಗ್ರಹದಲ್ಲಿದ್ರು. ಯಾಕೆ ಏನೆನ್ನುವುದಾಗಿ ವಿಚಾರಿಸಿದಾಗ ಅವರೇ ಆಡಿರುವಂತ ಮಾತು, ಮಗನೇ ನಿನಗೊಬ್ಬ ತಮ್ಮ ಇದ್ದಿದ್ರೆ ಎನ್ನುವುದಾಗಿ. ಆವಾಗ ನನಗೆ ಅರ್ಥ ಆಯ್ತು, ನನಗೊಬ್ಬ ತಮ್ಮ ಅಲ್ಲ, ನನಗೊಂದು ಅಮ್ಮ ಇದ್ದಿದ್ರೆ ಎನ್ನುವುದು ಅವರ ಮಾತಿನ ಗೂಢಾರ್ಥ ಎನ್ನುವುದು. ಏನು ಮಾಡುವ, ತಂದೆಯವರು ಯಾಕೆ ಈ ರೀತಿ ಇದ್ದಾರೆ ವಿಷಯ ತಿಳಿಬೇಕಾದ್ರೆ ಮಂತ್ರಿಗಳೇ ತಂದೆಯವರನ್ನ ಭೇಟಿಯಾಗಿದ್ದೇನೆ. ಸರಿ, ಆದ್ರೆ ತಂದೆಯವರ ಇಂದಿನ ಸ್ಥಿತಿಗೆ ಕಾರಣವೇನು ಎನ್ನುವುದನ್ನು ಹೇಳಬೇಕಾದವು ನೀವೊಬ್ಬರೇ. ಹೇಳ್ತೀರಾ ಸ್ವಾಮಿ? ಹೀಗೆಲ್ಲ ಆಗಲಿಕ್ಕೆ ಸತ್ಯಾಂಶ ಏನೆನ್ನುವುದು ಪರಿಪೂರ್ಣವಾಗಿ ನನ್ನ ಮನನಕ್ಕೆ ಬಾರದೇ ಇದ್ರು ಆದ ಘಟನೆ ನಾನು ನಿನ್ನಲ್ಲಿ ವಿವರಿಸಲಿಕ್ಕಿದ್ದೇನೆ. ಏನು? ಓಲಗಾರುವುದಾದಂತಹ ಸಂದರ್ಭ ಕಾಲವರ ಆಗಮನ ಆಯಿತು. ತಾವು ಮಾಡುವಂತಹ ಯಾಗಯಜ್ಞಾದಿಗಳಿಗೆ ದುಷ್ಟ ತಮಾಲಕೇತುವಿನ ಉಪಟಳ ಇದನ್ನು ಸಹಿಸಿಕೊಳ್ಳಿಕ್ಕೆ ಅಸಾಧ್ಯ. ಹಾಗಾಗಿ ಅವನನ್ನು ಕೊಂದು ನಾವು ಮಾಡುವ ಕಾರ್ಯಕ್ಕೆ ಸಹಕಾರಿಯಾಗಬೇಕು ಎನ್ನುವ ಬೇಡಿಕೆಯನ್ನು ಇಟ್ಟು ಅವರ ಬೇಡಿಕೆಯನ್ನು ಮನನ ಮಾಡುವಂತಹ ನಿಮ್ಮ ತಂದೆ ನಮ್ಮನ್ನು ಕರೆದುಕೊಂಡು ಹೋಗಿ ಹಸುವನ್ನ ಕೊಂದ್ರು. ಹಾಗೆ ನಮ್ಮಲ್ಲಿ ಆಡುತ್ತಾ ಮಾತು ಹೀಗೆ, ಈ ಕಾಳಿಂದಿ ನದಿಯನ್ನು ವಿಹರಿಸಿಕೊಂಡು ಬರ್ತೇನೆ, ನೀವೆಲ್ಲ ಪುರಕ್ಕೆ ಹೋಗಿ ಎನ್ನುವಾಗೆ ಹೇಳಿದ್ರು. ಅದರಂತೆ ನಾವು ಪುರವನ್ನ ಸೇರಿದ್ದೇವೆ. ಹಾಗೆ ಕಾಳಿಂದಿ ನದಿಯ ವಿಹರಿಸಿ ಬಂದವರು ಪುನಃ ಓಲಗವನ್ನ ಕೊಡಲಿಲ್ಲ, ಸಭೆಯನ್ನ ಸೇರಲಿಲ್ಲ, ಬದಲಾಗಿ ಶಯಾಗಾರವನ್ನ ಸೇರಿ ಚಿಂತಾಗ್ರಂತರಾಗಿ ಮಲಗಿದ್ದಾರೆ. ಇದರ ಉದ್ದೇಶ ಎಂದು ನಮಗೆ ಗೊತ್ತಾಗದೆ ಹೋಯಿತು. ಸಮಸ್ಯೆಯ ಮೂಲ ಕಾಳಿಂದಿ ನದಿ ತೀರ. ಹೌದು, ಅಲ್ಲಿಗೆ ನನ್ನ ಕರೆದುಕೊಂಡು ಚಂದಿರವದನೆ ನದಿಯಲು ಬರದು ನಾವೆಯ ನಡೆಸಿಕೊಂಡೈತಹುದ ಬರದಿ ನಾವೆಯ ನಡೆಸಿಕೊಂಡೈತಹುದ ಈಕ್ಷಿಸುತ್ತಾ ಈಕ್ಷಿಸುತ್ತಾ ಸಂಭ್ರಮವನ್ನು ಸರಸಿ ಜನಾಭನ ರಾಣಿಯೋ ಸರಸಿ ಜನಾಭನ ರಾಣಿಯೋ ಸರಸಿ ಜನಾಭನ ರಾಣಿಯೋ ಸರಸಿ ಜನಾಭನ
ಬ್ರಹ್ಮನ ವರ ಮನೋಗರಿಯೋ ಬ್ರಹ್ಮನ ವರ ಮನೋಗರಿಯೋ ವರ ಮನೋಗರಿಯೋ ಭೂತೇಶನ ಸತಿಯೋ ಭೂತೇಶನ ಸತಿಯೋ ಭೂತೇಶನ ಸತಿಯೋ ಗೋ ವರಮನೋಗರಿಯೋ ಬ್ರಹ್ಮನ ವರಮನೋಗರಿಯೋ ಭೂತೇಶನ ಸತಿಯೋ ಭೂತೇಶನ ಸತಿಯೋ ಪರಿಕಿಸೋ ಮಂತ್ರಿಯೇ ನೀನೋ ಪರಿಕಿಸೋ ಬರ್ತಾ ಇದ್ದೇವೆ. ವಿಶೇಷವಾದಂತ ಸುವಾಸನೆ ನಮ್ಮನ್ನ ಈ ಕಡೆಗೆ ಕರೆತಂತು. ಸರಿಯಾಗಿ ಆ ಕಡೆಯಲ್ಲಿ ನೋಡಿದಿರಾ, ಓರ್ವ ಆಕೆ ತರುಣಿ ನಾವೇನ ನಡೆಸ್ತಾ ಇದ್ದಾಳೆ. ಸರಿ, ಅವಳ ನೋಡುವಾಗ ಯಾವ ರೀತಿಯಾಗಿ ಅವಳ ವಿಷಯದಲ್ಲಿ ಕಲ್ಪನೆ ಮಾಡಿಕೊಳ್ಬೇಕೇ ನನಗೆ ಅರ್ಥ ಆಗ್ತಾ ಇಲ್ಲ. ಮೂರು ರೀತಿಯಾದಂತ ಸೌಂದರ್ಯ ಇರ್ತದಂತೆ. ಮೋಹಕ ಸೌಂದರ್ಯ, ಮಾದಕ ಸೌಂದರ್ಯ ಹಾಗೂ ಆರಾಧನ ಸೌಂದರ್ಯ. ಇವಳನ್ನು ನೋಡಿದಾಗ ಆರಾಧಿಸುವಂತ ನನ್ನ ಅನಿಸ್ತಾ ಉಂಟು. ಇವಳು ಯಾರಿರಬಹುದು ಯಾರಿರಬಹುದು ಎನ್ನುವುದಾಗಿ ಆಲೋಚನೆ ಮಾಡಿದ್ರೆ ಮೂರು ಮೂರ್ತಿಗಳ ಮಡದಿ ಆಗಿರಬಹುದು. ಇವಳು ಆಗಿರಬಹುದೇ? ಇದಕ್ಕೆ ಅವಕಾಶ ಉಂಟಾ? ಸಾಧ್ಯ ಇಲ್ಲ. ಇವಳು ಮಾಡ್ತಿರುವಂತ ಕಾರ್ಯ ಏನು? ದೋಣಿ ನಡೆಸ್ತಾ ಇದ್ದಾಳೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಎಷ್ಟು ಚುರುಕುತನ ಇವಳಲ್ಲಿ. ಯಾರಿರ್ಬಹುದು? ಇವಳನ್ನೇ ಮಾತನಾಡಿಸಬೇಕೆನ್ನುವುದಾಗಿ ನನ್ನ ಮನಸ್ಸು ಯಾಕೆ ಆಶಿಸ್ತಾ ಉಂಟು. ಇವಳನ್ನ ಕರಿಬೇಕಲ್ಲ. ಇವಳನ್ನು ಹೇಗೆ ಮಾತಾಡಿಸಿ? ಕರೆಯುವ ಬಗ್ಗೆ ಹೇಗೆ? ಹೇಗೆ ದೋಣಿ ನಡೆಸ್ತಾ ಇದ್ದಾಳೆ. ಹಾಗಾದ್ರೆ ಸರಿ, ಕಟ್ಟಿಗೆ ಮಾರುವವನು ಬೈತಾನೆ, ಅವನನ್ನು ಕರಿಬೇಕು, ಅವನ ಹೆಸರು ಗೊತ್ತಿಲ್ಲ ಅಂತಾದ್ರೆ ಏನು ಕರೆಯುವುದು? ಓ, ಕಟ್ಟಿಗೆ ಅವನೇ ಇಲ್ಲಿ ಬಾ ಅಂತ ಹೇಳಿದ್ರೆ ಆಯ್ತು. ಅವ ತಿರುಗಿ ನೋಡ್ತಾನೆ. ಹೌದು, ಇವಳು ಮಾಡುವಂತ ಕಾರ್ಯಕ್ರಮವನ್ನೇ ನಾವೇನ ನಡೆಸುವುದು. ಹಾಗಾಗಿ ದೋಣಿ ನಡೆಸ್ತಾ ಇದ್ದಾಳೆ. ಹೌದು. ಓ ದೋಣಿ ಅಂತ ಹೇಳಿದ್ರೆ ಇವಳು ತಿರುಗುದಿಲ್ವಾ? ಖಂಡಿತ ಬರ್ತಾಳೆ. ಹಾಗೆ ಮಾತಾಡಿಸ್ಲಾ? ಓ ದೋಣಿ, ದೋಣಿ ಬರ್ತದೆ ಇಲ್ಲಿಗೆ ಅಂತಲ್ಲ? ಯಾವ ಎಲ್ಲಿ ಬಂತು? ನೀವು ಬಂದ್ರಿ, ಅದು ಬಂದದ್ದಲ್ಲ, ನಾನು ತಂದದ್ದು. ಹೆಸರಲ್ಲಿ ಕೂಗಿದಾಗ ನೀವು ಬಂದ್ರಿ ಅಲ್ವಾ? ಹಾಗಾಗಿ ನನ್ನ ಕಾಯಕವನ್ನು ನೋಡಿ ನೀವು ಕೂಗಿದ್ದು ಅಂತ ಆಯ್ತು. ಬನ್ನಿ 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 ಬನ್ನಿ. ಏನಿ ದೋಣಿ? ಏನುವುದಕ್ಕೆ ನಾನು ಬಂದವಲ್ಲ. ಮತ್ತೆ ಯಾಕೆ ಮಾತನಾಡಿ? ಏನ್ ಮಾತು? ಜಾಂಬಗಿ ದಾಶರದಂದದಿ ನಡೆಸುವಿ, ನೀರ ಜಾಂಬಗಿ ದಾಶರದಂದದಿ ನಡೆಸುವಿ. ಶೂರಕ್ಷತ್ರಿಯ ತಿಜ ಕಾಂಬುದು ಮುಖದಲ್ಲಿ, ಶೂರಕ್ಷತ್ರಿಯ ತಿಜ ಕಾಂಬುದು ಮುಖದಲ್ಲಿ. ಕರೆಯುವರೇ ಉದ್ದೇಶ ಉಂಟು.
ಕೆಲಸ ಆಯ್ತಲ್ಲ. ಹಾ. ಇಲ್ಲಿ ಬಂದವರೆಲ್ಲ ಮಾತಾಡ್ತಾ ಉಳಿದ್ರೆ ಹಾ. ನಮ್ಮ ಹೊಟ್ಟೆ ತುಂಬದ ಕೇಳುವುದು. ಹಾಗಲ್ಲ, ಹ್ಮ್. ವಿಷಯ ಉಂಟು. ನಮಗೇನಿದ್ರು ಆಚೀಚೆ ಮಾಡಿದ್ರೆ ಮಾತ್ರ ಹೊಟ್ಟೆ ತುಂಬುವುದು. ನಿಮ್ಮ ಉದ್ಯೋಗವೇ ಆಚೀಚೆ ಮಾಡುದಲ್ವಾ? ಖಂಡಿತ ಹೌದು. ಈಚೆಗಿದ್ದವ್ರು ಆಚೆಗೆ ಬಿಡುವುದು, ಆಚೆಗಿದ್ದವ್ರು ಈಚೆಗೆ ಆದ್ರೆ ನನಗಾಗಿ ಹಾ. ಸ್ವಲ್ಪ ಬಿಡುವು ಮಾಡಿಕೊಳ್ಬೇಕೆನ್ನುವುದಾಗಿ ನನ್ನ ಪ್ರಾರ್ಥನೆ. ಏನು? ಯಾರು ನೀನು? ಹಾ. ನಿನ್ನ ಹೆಸರೇನು? ನಿನ್ನ ತಂದೆ ತಾಯಿಗಳ್ಯಾರು? ಹಾ. ಮೊದಲಿಂದಲೂ ಇದೇ ಕಾಯಕವನ್ನು ನೀನು ಮಾಡ್ತಾ ಇದ್ದೀಯ. ಹಾ. ಹೇಳ್ತೀಯ ನನಗೆ? ಪರಿಚಯವ? ಓ ವೀರಗ್ರೇಸರ, ವೀರೋಗ್ರೇಸರ ಲಾಲಿಸಯ್ಯೋ. ವೀರೋಗ್ರೇಸರ ಲಾಲಿಸಯ್ಯೋ, ಲಾಲಿಸಯ್ಯೋ. ಎನ್ನ ಪರಮಾರ್ಥವ ಬೇಳ್ವೆನಯ್ಯ, ಎನ್ನ ಪರಮಾರ್ಥವ ಬೇಳ್ವೆನಯ್ಯ. ಶೂರ ನಿನ್ನಯ ತಾತ ಕಂಕರ ನಿಂಬನು, ಶೂರ ನಿನ್ನಯ ತಾತ ಕಂದರ ನಿಂಬನು, ಕಂದರ ನಿಂಬನು. ತೀರ ನಂಬಿಗ ರಾಜ ನಿಮ್ಮ ಕುಟೀರದೊಳಗಿಹ ಕೇಳು ಮುದದಲೇ, ತೀರ ನಂಬಿಗ ರಾಜ ನಿಮ್ಮ ಕುಟೀರದೊಳಗಿಯ ಕೇಳು ಮುದದಲೇ. ವೀರೋಗ್ರೇಸರ ಲಾಲಿಸಯ್ಯ, ಎನ್ನ ಪರಮಾರ್ಥವ ಬೇಳ್ವೆನಯ್ಯ, ಎನ್ನ ಪರಮಾರ್ಥವ ಬೇಳ್ವೆನಯ್ಯ. ಹೇಳ್ತೀಯ ನಿನ್ನ ಪರಿಚಯ? ಕುಶಲ್ ಇವ ಆಚೆ ಹೋಗ್ಲಿಕ್ಕೆ ಬಂದವರು ಎನ್ನುವ ಕಾರಣಕ್ಕಾಗಿ ಹಾ. ದೋಣಿಯನ್ನು ಏರಿ ಅಂತ ಹೇಳಿದ್ದು. ಕೆಲವು ಗಂಡಸರು ಹಾಗೆಪ್ಪ, ಹಾ. ಚಂದದ ಹೆಣ್ಣುಗಳನ್ನು ನೋಡಿದ್ರೆ ಸಾಕು ಅವಳಲ್ಲಿ ಮಾತಾಡ್ತಾ ನಿಲ್ಲುವುದು. ವಿಷಯ ಬೇಕು ಅಂತಿಲ್ಲ. ಹಾ. ನೀನು ಹಾಗಿದ್ಯಾ ಹೀಗಿದ್ಯಾ, ಹಾ. ನೀನು ಯಾರು, ನಿನ್ನ ಹೆಸರು, ನಿನ್ನ ಅಪ್ಪ ಯಾರು, ಪರಿಚಯ ಕೇಳುವುದಕ್ಕೆ ತಪ್ಪಲ್ವಲ್ಲ? ತಪ್ಪಲ್ಲ. ಹಾ. ಹಾಗಂತ ನಾವು ಅದನ್ನೇ ಹೇಳ್ತಾ ಉಳಿದ್ರೆ ಹಾ. ನಮ್ಮ ಹೊಟ್ಟೆ ತುಂಬಬೇಕಲ್ಲ. ನಾನು ಕೋರಿಕೊಳ್ತಾ ಇದ್ದೆ. ಹಾ. ಹಾ. ಎಲ್ಲವರ ಹಾಗಲ್ಲ. ವಿನಯದಿಂದ ಕೇಳ್ತಾ ಇದ್ದೀಯಂತ ಹಾ. ಪೂರ್ಣ ಪರಿಚಯ ನಾನು ನಿಮ್ಗೆ ಹೇಳಲಿಕ್ಕಿದ್ದೇನೆ. ಹಾ. ಆ ಕಡೆಯಲ್ಲಿ ನೋಡಿದ್ರ ಹಾ, ಹಾ, ಸಣ್ಣ 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 ಗುಡಿಸಲು, ಹಾ, ಇದು ನದಿ ತೀರ. ಹಾ. ಈ ನದಿಯ ತಟಾಕದಲ್ಲಿರುವ ಆ ಸಣ್ಣ ಸಣ್ಣ ಮನೆ ಯಾರದ್ದು ಕೇಳಿದ್ರೆ ಯಾರದ್ದು? ಎಲ್ಲ ಮೊಗವೀರು, ಎಲ್ಲ ಮೊಗವೀರನ ಕೇರಿ. ಎಲ್ಲ ಜಾತಿಯ ಮೊಗವೀರು. ಅದು ಬೇರೆ ಮೊಗವೀರಲ್ಲಿ ಬೇರೆ ಉಂಟು. ಇಲ್ಲ ಇಲ್ಲ, ಹಾ, ಮತ್ತೆ ಅಲ್ಲ ಜಾತಿ- ಕೆಲವರು ಹಾಗೆ ಹಾ. ನಾವು ಮೊಗವೀರು ಅಂತ ಹೇಳ್ಕೊಳ್ತಿರ್ತಾರೆ. ಹೇಳ್ಕೊಡ್ತಿರುವವರು ಬೇರೆ, ಜಾತಿಯವರು ಬೇರೆ. ಹೌದು, ಹಾ. ನಾವು ಹಾಗಲ್ಲ, ಜಾತಿಯ ಮೊಗವೀರು. ಜಾತಿಯಲ್ಲೇ ಮೊಗವೀರ. ಅದ್ರಲ್ಲಿ ನಾನು ಯಾರಂತ ಕೇಳ್ತೀರಾ? ಯಾರು ನೀನು? ಮೊಗವೀರ ಬಾಲೆ. ಮೊಗವೀರ ಬಾಲೆ? ಹೌದು, ಹಾ. ನನ್ನನ್ನು ಯೋಜನಗತಿ ಅಂತ ಕರೀತಾರೆ. ಯೋಜನಗಂತು. ಸತ್ಯ, ಹಾ, ಹಾ, ಹಾ. ನನ್ನ ಅಪ್ಪ ಕಂದರ ಎನ್ನುವುದಾಗಿ. ಓ, ಕಂದರ. ಹಾ. ಹಾ. ಈಗ ಇಲ್ಲಿಲ್ಲ, ಅವರು ಎಲ್ಲಿ ಹೋಗಿದ್ದಾರೆ? ಮನೆಯಲ್ಲಿದ್ದಾರೆ. ಅವರ ಮನೆಯಲ್ಲಿದ್ದಾರೆ. ಹೌದು, ನೀನು ಹೀಗಿರುವುದಕ್ಕೆ ಕಾರಣ ಉಂಟು. ಹಾ. ನನ್ನ ಅಪ್ಪನಿಗೆ ವಯಸ್ಸಾಗಿದೆಯಲ್ಲ, ಹಾ. ವಯಸ್ಸಾದ ಕಾರಣ ಹಾ. ನೀವು ಮನೆಯಲ್ಲೇ ಇರಿ, ಹಾ. ನಿಮ್ಮ ಕಾಯಕವನ್ನು ನಾನು ಮಾಡ್ತೇನೆ ಅಂತ ಇಲ್ಲಿಗೆ ಬಂದವರನ್ನ ಆಚೆಗೆ ಬಿಡುವುದು, ಆಚೆಗಿದ್ದವರು ಈಚೆಗೆ ಕರೆತರುವುದು ನನ್ನ ಕೆಲಸ. ಬೇರೆ ಯಾರು ಇಲ್ಲ. ಬೇರೆ ಯಾರು ಇಲ್ಲ. ನಿಮ್ಮ ಅಪ್ಪನಿಗೆ ಹೆಣ್ಣು ನೀನೇ, ಗಂಡು ನೀನು. ಹೌದು, ನನ್ನ ಅಪ್ಪನಿಗೆ ಮುದ್ದಿನ ಮಗಳ ನಾನೇ. ಮನೆಯ ಜವಾಬ್ದಾರಿಯನ್ನ ಸ್ವೀಕರಿಸಿದವಳಂತ ಆಯ್ತು. ಹೌದು. ನೋಡು, ಹಾ. ಒಂದು ಪ್ರಶ್ನೆ ಕೇಳ್ತೇನೆ, ತಪ್ಪಿಲ್ಲ, ಬೇಸರ ಮಾಡಿಕೊಳ್ಬೇಡ. ಕೇಳಿ. ನಿಮ್ಮ ಅಪ್ಪ ಹಾ. ಉಣ್ಣುವುದಕ್ಕೆ, ಹಾ. ತಿನ್ನುವುದಕ್ಕೆ, ಹಾ. ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ. ಯಾವ ಕೊರತೆ ಇಲ್ಲ ಎನ್ನುವುದಕ್ಕೆ ಸಾಕ್ಷಿ ನಾನು ಬೆಳೆದು ನಿಂತದ್ದು. ನೋಡಿದ್ರೆ ಗೊತ್ತಾಗ್ತದೆ. ಹಾ. ಸರಿಯಾಗಿ ಬೆಳೆದಿದೀಯ. ನನ್ನಪ್ಪ ಹಾಗೆ ಆದ್ರೆ ಬೆಳೆದಿದ್ದಾರೆ. ಹಾ. ಇಷ್ಟಕ್ಕೆ ತಂದೆಯ ಕಾರ್ಯವಿರೋದು ಮುಗೀತದ? ಮತ್ತೆ ಪ್ರಾಯಕ್ಕೆ ಪ್ರಬುದ್ಧಳಾಗಿದ್ದೀಯ ನೀನು. ಹಾ, ನಿನ್ನ ಅಪ್ಪ ನಿನಗೆ ಮದುವೆ ಮಾಡುವ ಯೋಚನೆ ಮಾಡಿದ್ರೋ ಇಲ್ವೋ? ಬಾಯಿ ತೊಳ್ಕೊಳ್ಳಿ ಅಂದೆ. ಏನ್ ತಪ್ಪಾಯ್ತು? ಏನು ಇಲ್ಲಿವರೆಗೆ ನನ್ನನ್ನು ನೋಡ್ಲಿಕ್ಕೆ ಗಂಡು ಮಕ್ಕಳು ಬರಲಿಲ್ಲ, ಅಲ್ಲ ಗಂಡು ಮಕ್ಕಳು ಸಿಗ್ಲಿಲ್ಲ ಅಂತ? ಅಲ್ಲ, ಮಗವೀರ ಜಾತಿಯಲ್ಲಿ ನೀನು ಶ್ರೇಷ್ಠಳಾಗಿ ಕಾಣಿಸ್ತಾ ಇದ್ದೀಯ. ಹಾ. ಅದು ಬೇರೆ ಜಾತಿಗೆ ಹೋಲಿಕೆ ಮಾಡಿದ್ರೆ ಕನಿಷ್ಠಳೆ ಅಲ್ವಾ ನೀನು? ಖಂಡಿತ ಹೌದು. ಹಾಗಾಗಿ ನಿನ್ನ ಅಪ್ಪ ಮದುವೆ ಮಾಡಿದ ನಿರ್ಧಾರ ಮಾಡ್ಲಿಲ್ವ ಇನ್ನು? ಯೋಚಿಸ್ಲಿಲ್ಲ, ಅಲ್ಲ ನನ್ನನ್ನು ಮದುವೆ ಆಗ್ಲಿಕ್ಕೆ ಗಂಡು ಮಕ್ಕಳು ಬರಲಿಲ್ಲ ಅಂತಲ್ಲ, ಯಾರು ಬಂದಿದ್ರ? ಬಂದಿದ್ದಾರೆ. ಯಾರು? ಎಂಥವರೆಲ್ಲ ಬಂದಿದ್ದಾರೆ ಗೊತ್ತಾ? ಎಂತವರೆಲ್ಲ ಬಂದಿದ್ರು? ಶಂತನು ಚಕ್ರವರ್ತಿಗಳು ಇಲ್ಲಿಗೆ ಬರುವ ತನ್ಮೂಲಕವಾಗಿ ನನ್ನನ್ನು ನೋಡಿ ಮೆಚ್ಚಿ ಹೋದವರು. ಶಂತನು ಚಕ್ರವರ್ತಿಗಳೇ ಇವರಿಗೂ ಬಂದ್ರ? ನನ್ನನ್ನು ಮೆಚ್ಚಿದ್ದಾರೆ, ನಿನ್ನನ್ನ ಮೆಚ್ಚಿದ್ರ? ನನ್ನಲ್ಲಿ ಕೇಳಿದ್ರು. ನೀನು ಒಪ್ಪಿದೀಯಾ?
ನಾನು ಒಪ್ಪಲಿಲ್ಲ ಅಂತಲ್ಲ, ಒಂದು ಮಾತು ಹೇಳಿದೆ, ನನ್ನ ಅಪ್ಪ ಒಪ್ಪಿದ್ರೆ ನನ್ನದು ಆಕ್ಷೇಪ ಇಲ್ಲ ಎನ್ನುವುದಾಗಿ. ನಿನಗೂ ಮನಸ್ಸುಂಟು, ಖಂಡಿತ. ನಿಮ್ಮ ಅಪ್ಪ ಒಪ್ಪಬೇಕಂತ ಚಕ್ರವರ್ತಿಗಳಲ್ವಾ? ಆಮೇಲೆ ಏನಾಯ್ತು? ಹೋಗಿ ಅಪ್ಪನಲ್ಲಿ ಮಾತಾಡಿದ್ರು. ಹೋಗುವಾಗ ನಗು ನಗುತ್ತಾ ಹೋಗುವುದನ್ನು ನಾನು ಕಂಡೆ. ಅಪ್ಪನಲ್ಲಿ ಮಾತಾಡಿ ಬರುವಾಗ ನಮ್ಮ ಮಹಾರಾಜನ ಮುಖ ಎನ್ನುವುದು ಸುಟ್ಟು ಬದನೆಕಾಯಿ ಹಾಗೆ ಆಗಿತ್ತು. ಅಂದ್ರೆ ಮತ್ತೆ ಮಾತಾಡ್ಲಿಲ್ಲ, ಹೋಗ್ತಾ ಉಳಿದ್ರು. ಇದರ ಮತ್ತೆ ಏನೋ ಒಂದು ಘಟನೆ ನಡೆದಿದೆ. ಖಂಡಿತ ಅಲ್ಲ, ಏನ್ ನೋಡು, ನಾನು ಯಾವುದೋ ಸತ್ಯವನ್ನ ಕಾಣ್ತಿದ್ದೇನೆ. ಸತ್ಯ ಬಾ. ಆವತ್ತು ಅವರು ಇಲ್ಲಿಗೆ ಬಂದಿದ್ರು, ಇವತ್ತು ನೀವು ಇಲ್ಲಿಗೆ ಬಂದಿದ್ದೀರಿ. ಆವತ್ತು ಅವರನ್ನ ಕಾಣ್ತಿದ್ದೇನೆ, ಇವತ್ತು ನಿಮ್ಮನ್ನ ಕಾಣ್ತಿದ್ದೇನೆ. ಬಹುಶಃ ಆವತ್ತು ಬಂದ ಆ ಮನುಷ್ಯ ನಿಮ್ಮ ಪ್ರಾಯದಲ್ಲಿ ನಿಮ್ಮ ಹಾಗೆ ಇದ್ದಿದ್ರೋ ಏನು? ಅಲ್ಲ, ನಿಮಗೆ ಪ್ರಾಯ ಆದ್ಮೇಲೆ ನೀವು ಬಹುಶಃ ಅವ್ರ ಹಾಗೆ ಕಾಣಬಹುದೋ ಏನು? ಒಂದು ಮಾತು ಕೇಳಲ್ಲ, ನೀವು ಅವ್ರ ಮಗನ? ಮಗವೀರ ಹೆಣ್ಣು ಮಕ್ಕಳಿಗೆ ಬಾಯಿ ಹೆಚ್ಚಂತೆ. ಯಾಕೆ? ನಿನಗೂ ಸ್ವಲ್ಪ ಹೆಚ್ಚೇ ಉಂಟು. ಸುಳ್ಳ? ಸುಳ್ಳಲ್ಲ, ಸರಿ ಇಲ್ವಾ? ವಿಶೇಷ ದೇವವ್ರತಾಖ್ಯಾನೋ ಶಂತನಪನೋ ಸುತ ದೇವಿ ಕೇಳ್ ಬೆಸರೆನಾಗೆ, ದೇವಿ ಕೇಳ್ ಬೆಸರೆನಗೆ, ದೇವಿ ಕೇಳ್ ಬೆಸರೆನಗೆ. ವಂಚಿಸದೆ ಬೇಳೋವರ ಪಾತ್ಮಜಿಯೋ, ವಂಚಿಸದೆ ಬೇಳೋವರ ಪಾತ್ಮಜಿಯೋ. ದೇವಿ ಗುಡಿಯಲ್ಲಿದ್ದಾಳೆ. ಓ ತಾಯಿ, ತಾಯಿ ಮನೆಯಲ್ಲಿದ್ದಾಳೆ. ಹಾಗಲ್ಲ, ನಿಮ್ಮನ್ನ ನೋಡಿದಾಗ ಈ ರೀತಿ ಉಚ್ಚರಿಸಬೇಕೆನ್ನುವ ಆಸೆ ಆದ. ನೀವು ಯಾರು? ನೀನು ಹೇಳಿದೆಯಲ್ಲ, ಒಂದೊಂದು ಹೋಲಿಕೆ ಮಾಡಿದೆಯಲ್ಲ. ಹೌದು, ಅಲ್ಲಿ ಸತ್ಯ ಉಂಟು. ಸತ್ಯ ಉಂಟು ಅನ್ನೋದರ್ಥ ಶಂತನು ಭೂಪತಿಗಳ ಸುತ್ತ ಹೆಸರು ದೇವವ್ರತ ಎನ್ನುವುದಾಗಿ. ಏನು ಆವತ್ತು ಅಪ್ಪ ಬಂದ್ರು, ಇವತ್ತು ಮಗ ಬಂದ್ರಿ? ಉದ್ದೇಶ ಬೇರೆ ಬೇರೆ ಉಂಟು. ಯಾವುದು? ಅಂದು ಅಪ್ಪ ನಿನ್ನ ಮದುವೆ ಆಗುವುದಕ್ಕಾಗಿ ಬಂದವು. ಹೌದು. ಇಂದು ಅಪ್ಪನಿಗೆ ಮದುವೆ ಮಾಡಿಸುವುದಕ್ಕಾಗಿ ನಾನು ಬಂದವ. ನನ್ಗೆ ವಿಷಯ ಅರ್ಥ ಆಗ್ಲಿಲ್ಲ. ನೀನು ಹೇಳಿದೆಯಲ್ಲ, ನಮ್ಮ ತಂದೆಯವರು ನಿನ್ನನ್ನು ನೋಡಿದಂತ ಲಕ್ಷಣದಿಂದ ನಿಮ್ಮ ತಂದೆಯವರನ್ನ ಹೋಗಿ ಭೇಟಿಯಾಗಿದ್ದ. ಅಲ್ಲೇನೋ ಸಮಸ್ಯೆ ಅನ್ನೋದು ಒದಗಿ ಬಂತು. ಅಂದಿನ ಇಂದಿನವರೆಗೂ ನಮ್ಮ ತಂದೆಯವರು ರಾಜ ಓಲಗವನ್ನ ಸೇರಿಲ್ಲ, ಪ್ರಜೆಗಳ ಬಗ್ಗೆ ಗಮನವನ್ನ ಹರಿಸ್ತಾ ಇಲ್ಲ, ಶೋಕಾಗ್ರಹವನ್ನ ಸೇರಿದ್ದಾರೆ. ಸಮಸ್ಯೆ ಮೂಲ ಇಲ್ಲೇ ಎನ್ನುವುದು ನನಗೆ ಅರ್ಥ ಆಯ್ತು. ಆದ್ರೆ ನನ್ನ ತಂದೆಯವರು ಚಕ್ರವರ್ತಿಗಳಾದವರು ಒಂದು ಮಗವೀರ ಹೆಣ್ಣನ್ನು ಬಯಸುವುದಕ್ಕೆ ಸಾಧ್ಯ ಉಂಟ? ಬಯಸ್ತರಂತಾದ್ರೆ ನಿನ್ನಲ್ಲೇನೋ ಒಂದು ಸತ್ಯ ಉಂಟು, ಅದನ್ನ ನೀನು ಒಳಗಿಟ್ಟುಕೊಂಡಿದ್ದೆ ಎನ್ನುವುದು ಸುಳ್ಳಲ್ವಲ್ಲ? ಓ ತಾಯೇ, ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ, ಮಗನೆದುರು ತಾಯಾದವರು ವಂಚಿಸುವುದಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತವಾಗಿರುವಂತ ನಿನ್ನ ಸತ್ಯ ಎನ್ನುವುದನ್ನ ವ್ಯಕ್ತಪಡಿಸ್ತೀಯ. ನೀನ್ ಯಾರು ಎನ್ನುವುದಾಗಿ ಹೇಳ್ತೀಯ ತಾಯಿ? ರಾಜಕುಮಾರ, ಇಲ್ಲಿವರೆಗೆ ನಾನೇ ನನ್ನ ಬಗ್ಗೆ ಹೇಳಿಕೊಂಡಾಗ ಎಲ್ಲವರು ಒಪ್ಪಿ ಹಿಂದಕ್ಕೆ ಹೋದವರು. ಇವತ್ತು ನೀನ್ ಹಾಗಲ್ಲ, ಕೆಣಕಿ ಕೇಳ್ತೀಯ ಅಂತಾದ್ರೆ ಖಂಡಿತ ಹೇಳ್ತೇನೆ. ಅಪ್ಸರ ಸಂಭೂತೆ ಅದಿಗೆ ಮಾತೆಯನಗಪ್ಸರ ಸಂಭೂತೆ, ಮಾತೆಯನಗಪ್ಸರ ಸಂಭೂತಿಯದ್ರಿಕೆ, ಅಪ್ಸರ ಸಂಭೂತಿಯದ್ರಿಕೆ
ಪದ್ಮಜಾತ ಶಾಪದಿಂದ ಮತ್ಸ್ಯ ಜಾತಿಯಾದಳೆಯ ಕೇಳೋ 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 ಛೇದಿಗರಸ ವಸುರಾಜನ ಹೋದ ಬೇಟೆಗಂದು ವನಕೆಯ ಛೇದಿಗರಸ ವಸುರಾಜನ ಹೋದ ಬೇಟೆಗೆಂದು ವನಕೆ ಹೋದ ಬೇಟೆಗೆಂದು ವನಕೆಗೆ ವಸುರಾಜನು ಛೇದಿಗರಸ ವಸುರಾಜನು ಹೋದ ಬೇಟೆಗಂದು ವನಕೆ ಹೋದ ಬೇಟೆಗಂದು ವನಕೆ ಮೋದದಂದಿ ಹರಿಣ ಮಿಥುನವಾದ ಪರಿಯ ಕಂಡ ಭೂಪ ಮೋದದಂದ ಹರಿಣ ಮಿಥುನವಾದ ಪರಿಯ ಕಂಡ ಭೂಪ ಮೋದದಿಂದ ಹರಿಣ ಮಿಥುನವಾದ ಪರಿಯ ಕಂಡ ಭೂಪ ಮೋದದಿಂದ ಹರಿಣ ಮಿಥುನವಾದ ಪರಿಯ ಕಂಡ ಭೂಪ
ಖಂಡಿತ ಇಲ್ಲ. ಯಾರು ನೀನೆನ್ನುವುದಾಗಿ ಹೇಳ್ತೀಯ? ಇಲ್ಲಿವರೆಗೆ ಯಾರೇ ಬಂದು ಕೇಳಿದ್ರು ನಾನು ಯೋಜನಗಂಧಿ ಗಂಧರ್ವನ ಮಗಳೆನ್ನುವುದಾಗಿ ಹೇಳಿಕೊಂಡಾಗ ಅದನ್ನು ಒಪ್ಪಿ ಹಿಂದಿರುಗಿ ಹೋದವರೇ ಬಿಟ್ರೆ ಮತ್ತೆ ನನ್ನನ್ನು ಮತ್ತೆ ಪ್ರಶ್ನಿಸಿದವರಿಲ್ಲ. ನಿನ್ನ ವರ್ಚಸ್ಸನ್ನು ನೋಡುವಾಗ ಪ್ರಶ್ನಿಸಬೇಕಾಯ್ತು. ಈಗ ನೀನು ಹಾಗಲ್ಲ, ಮತ್ತೆ ಮತ್ತೆ ಒತ್ತಿ ಪ್ರಶ್ನಿಸ್ತೀಯಂತಾದ್ರೆ ನಿನ್ನ ಪ್ರಶ್ನೆಗೆ ಸಮರ್ಪಕವಾದ ಉತ್ತರವೊಂದನ್ನು ನಾನು ಕೊಡ್ಲಿಕ್ಕಿದ್ದೇನೆ. ಹಾಗಾದ್ರೆ ಸತ್ಯ ಬೇರೊಂದು ಉಂಟು. ಖಂಡಿತ ನನ್ನ ಜೀವನದ ಸತ್ಯ ಬೇರೊಂದು ಉಂಟು. ಏನದು? ಅಂದು ದೇವಲೋಕದಲ್ಲಿ ನಡೆದ ಸಭೆಯಲ್ಲಿ ಬ್ರಹ್ಮನ ಮುಂದಾಳತ್ವ, ಅದ್ರಿಕೆ ಎನ್ನುವಳ ನಾಟ್ಯ, ಮೈಗೆ ಸೀರೆಯ ಸೆರಗದಾಗಿ ತಿನ್ನುವ ಕಾರಣಕ್ಕಾಗಿ ಅದ್ರಿಕೆ ಎನ್ನುವಳಿಗೆ ಬ್ರಹ್ಮನ ಶಾಪ, ನೀನು ಮೀನಾಗಿ ಬಿದ್ದಿರು ಎನ್ನುವುದಾಗಿ ಬ್ರಹ್ಮನ ಶಾಪದಂತೆ ನದಿಯಲ್ಲಿ ಮೀನಾಗಿ ಬಿದ್ದಿದ್ಲು. ಆ ಹೊತ್ತಿನಲ್ಲಿ ವಸು ಚಕ್ರವರ್ತಿ ಎನ್ನುವವ ಮೃಗಬೇಟೆಗೆ ಅಂತ ಹೋದ. ಮೃಗಬೇಟೆಯನ್ನಾಡಿ ಒಂದೆಡೆಯಲ್ಲಿ ವಿಶ್ರಾಂತಿಸಿಕೊಂಡಿರುವಂತಹ ಸಂದರ್ಭದಲ್ಲಿ ಹರಿಣ ಮೈಥುನವನ್ನ ಕಂಡದ ಮಾತ್ರ ಅಲ್ಲ, ಕಾಣುತ್ತಿರುವಾಗಲೇ ಈತನ ವೀರ್ಯ ಎನ್ನುವುದು ಸ್ಖಲನಗೊಂಡಿತು. ಹಾಳಾಗಬಾರ್ದೆನ್ನುವ ಕಾರಣಕ್ಕಾಗಿ ದೊನ್ನೆ ಒಂದಲ್ಲಿರಿಸಿ ಗ್ರದ್ದ ಪಕ್ಷಿಯೊಂದನ್ನು ಕರೆದು ಅದರಲ್ಲಿ ತನ್ನ ಹೆಂಡತಿಗೆ ಕಳಿಸಿಕೊಟ್ಟ. ಅದನ್ನ ಕುಕ್ಕಿನಲ್ಲಿ ಕಚ್ಚಿ ಆಕಾಶ ಮಾರ್ಗವಾಗಿ ಹಾರಿ ಹೋಗುವ ಸಂದರ್ಭದಲ್ಲಿ ಮತ್ತೊಂದು ಪಕ್ಷಿ ಅದನ್ನು ಕಂಡಿತು. ಮಾಂಸದ ಚೂರೆನ್ನುವ ಕಾರಣಕ್ಕಾಗಿ ಆ ಪಕ್ಷಿಯೊಡನೆ ಹೋರಾಟಕ್ಕೆ ಮುಂದಾಯಿತು. ಈ ಹಕ್ಕಿಗಳ ಹೋರಾಟ ಹೇಗೆ? ಕಾಲಿನಿಂದ ಪರಚಿಕೊಳ್ಳುವುದು, ರೆಕ್ಕೆಯಿಂದ ಬಡಿದುಕೊಳ್ಳುವುದು, ಕೊಕ್ಕಿನಿಂದ ಕಚ್ಚಿಕೊಳ್ಳುವುದು. ಆ ಹೊತ್ತಿನಲ್ಲಿ ಹೋರಾಡುತ್ತಿದ್ದಂತೆ ಈ ಗ್ರದ್ರದಲ್ಲಿದ್ದ ಆ ದೊನ್ನೆನ್ನುವುದು ಕೆಳಗೆ ನದಿಗೆ ಬಿತ್ತು. ಆಮೇಲೆ ಆ ನದಿಯಲ್ಲಿದ್ದ ಮೀನು ಅದನ್ನ ನುಂಗಿತು. ಸರಿ, ಬೆಸ್ತನೋರ್ವ ಅಲ್ಲಿವರೆಗಾಗಿ ಹೋಗಿ ಆ ಮೀನನ್ನ ಹಿಡಿದ, ಮೇಲಕ್ಕೆ ಎಳೆದು ಈ ನಮ್ಮಲ್ಲಿ ಒಂದು ಪದ್ಧತಿ ಉಂಟು. ಏನು? ಸಣ್ಣ ಸಣ್ಣ ಮೀನು ಸಿಕ್ಕಿದ್ರೆ ಎಲ್ಲ ಪಾಲು ಹಾಕಿಡುವುದು. ಪಾಲ್ ಈ ಪಾಲಿಗಿಂತಿಷ್ಟು, ಈ ಪಾಲಿಗಿಂತಿಷ್ಟು ಅಂತ. ಆ ಪಾಲು ಹಾಕ್ಲಿಕ್ಕೆ ಎಲ್ಲರಿಗೂ ಗೊತ್ತಾಗುವುದಿಲ್ಲ, ನಮ್ಮ ಜಾತಿಯವರು ಮಾತ್ರ ಅದರಲ್ಲಿ ಉದ್ಯೋಗ ನಿಮ್ಮದಲ್ವದು? ಹೌದು. ಈ ದೊಡ್ಡ ಮೀನು ಸಿಕ್ಕಿದ್ರೆ ಅದನ್ನು ಸೀಳುವುದು, ಸೀಳಿ ಅದನ್ನು ತುಂಡು ತುಂಡಾಗಿ ಕತ್ತರಿಸುವುದು. ಅದರ ಹೊಟ್ಟೆಯನ್ನು ಸೀಳುವಾಗ ಅಲ್ಲಿ ಆಶ್ಚರ್ಯ, ಏನು? 2 ಮಕ್ಕಳು ಆ ಮೀನಿನ ಹೊಟ್ಟೆಯಲ್ಲಿ. ಮೀನಿನ ಹೊಟ್ಟೆಯಲ್ಲಿ? ಹೌದು. ಒಂದು ಮಗುವನ್ನು ತೆಗೆದುಕೊಂಡು ಹೋಗಿ ಮಹಾರಾಜನಿಗೆ ಒಪ್ಪಿಸಿದ, ಮತ್ತೊಂದು ಮಗುವನ್ನು ತಂದು ಸಾಕಿದ. ಕಂದರನ್ನೇ ಆತ ಆಗಿದ್ದಾನೆ. ಆ ಮಗು ಬೇರೆ ಯಾರಲ್ಲ, ಅವಳೇ ನಾನೇ ಅವಳು ಯೋಜನಗಂಧಿ ಎನ್ನುವುದಾಗಿ. ಇದು ನಿನ್ನ ಹಿನ್ನೆಲೆ? ಹೌದು. ಇದು ಸತ್ಯವಾದ ವಿಷಯ? ಖಂಡಿತ ಸತ್ಯ. ಆ ಮಗು ನೀನು? ಹೌದು. ಆದ್ರೆ ಈ ವಿಷಯವನ್ನ ಯಾರು ಹೇಳಿದ್ ನಿನಗೆ? ನನಗೆ ಹೇಗೆ ತಿಳಿತಂತ? ಏನ್ ಮಾಡುವುದು? ನನ್ನ ಜೀವನದ ಬಗ್ಗೆ ನಾನು ನದಿ ತೀರಕ್ಕೆ ಹೋಗಿ ಬಂಡೆಯ ಮೇಲೆ ನನ್ನ ಸ್ಥಿತಿ ಯಾಕಪ್ಪ ಹೀಗೆ ಅಂತ ಆಲೋಚನೆ ಮಾಡಿದಾಗ ನನ್ನ ತಾಯಿ ಅದ್ರಿಕೆಯ ಬಂದು ಹೇಳಿದ ಮಾತು ಇದು ಸತ್ಯ. ಅದ್ರಿಕೆ ಬಂದು ಹೇಳಿದಂತ ಮಾತು ಇದಿಷ್ಟು ಸತ್ಯ. ಈಗ ನನಗೆ ಸಮಾಧಾನ ಆಯ್ತು. ಮಹಾರಾಜರಾಗಿರುವಂತ ನನ್ನ ತಂದೆಯವರು ಒಂದು ಗಂಧರ್ವ ಕನ್ಯೆಯನ್ನ ಜೊತೆಯಲ್ಲಿ ಕ್ಷತ್ರಿಯ ಕುವರಿಯನ್ನ ಬಯಸಿದ್ದರಂತಾದ್ರೆ ಸಮಾಧಾನ ಆಯ್ತು. ಆದ್ರೆ ಮಾತನಾಡುದು ನಿನ್ನಲ್ಲ. ಈಗ ನಾನು ಹೆಚ್ಚು ಮಾತೇ ಆಡುವುದಿಲ್ಲ. ಯಾಕಂತ ಹೇಳಿದ್ರೆ ಬಂದವರೆಲ್ಲ ಮಾತಾಡ್ತಾ ಉಳಿತಾರೆ. ಏನಾದ್ರೂ ವಿಷಯ ಇದ್ರೆ ಅಪ್ಪನಲ್ಲಿಯೇ ಮಾತಾಡಿ ಅಂತ ಹೇಳೋದು. ಮನೆಯಲ್ಲಿದ್ದಾರೆ, ಬನ್ನಿ ತೋರಿಸ್ತೇನೆ. ಆಚಿತಡಿಯೊಳಗಿರ್ಪರ ಕರ್ಕೊಂಡ ಬರ್ಕ, ಆಚಿತಡಿಯೊಳಗಿರ್ಪರ ಕರ್ಕೊಂಡ ಬರ್ಕ, ಬೇಗ ಹೋಯ್ಕ ಕರ್ಕೊಂಡ ಬರ್ಕ, ಬೇಗ ಹೋಯ್ಕ. ಬಿಡದನ್ನ ಕೋಲಿ ತಗಣ್ಗ, ಬಿಡದನ್ನ ಕೋಲಿ ತಗಣ್ಗ, ಬೇಗ ಕೊಡದಿದ್ದಡಲ್ಲಿಯೇ ಬಿಡ್ಕ, ಬೇಗ ಕೊಡದಿದ್ದಡಲ್ಲಿಯೇ ಬಿಡ್ಕ. ತಡವಿಲ್ಲದೆ ಬೇಗ ಹೋಯ್ಕ, ಆಚಿ ತಡಿಯೊಳಗಿರ್ಪರ ಕರ್ಕೊಂಡು ಬರ್ಕ, ಬೇಗ ಹೋಯ್ಕ. ಹೌದಾ? ಹಾಗೆ ಹೇಳುದು ಕಣಿ, ಬೇಗ ಹೋಯ್ಕು ಬೇಗ ಹೋಯ್ಕು. ಹೌದೌದು. ಒಟ್ಟಾರೆ ನಾವು ಸಿಕ್ಕಿ ಬಿದ್ದ ಸಾಮಾನ್ಯಕ್ಕಲ್ಲ. ಯಾಕೆ ಮಾರೆ? ಇದು ನಾವ್ ಯಾರು ಗೊತ್ತಾಯ್ತ ನಿಮ್ಗೆ? ಇಲ್ಲ ಮಾರೆ, ಗೊತ್ತಾಗ್ಲಿಲ್ಲ. ನಿಮಗೆ ನನ್ನ ಕಂಡ್ರು ಗೊತ್ತಾಗ್ತಿಲ್ಲ. ಯಾಕೆ? ಓ ಹೊಳಿ ಬದಿ ಕಾಣಿ ಅಲ್ಲಿ ಅಂತ ಇತ್ತು ಹೇಳಿ ದೋಣಿ ಉಂಟು. ಆ ದೋಣಿ ಕಂಡ ನನ್ನ ಮುಖ ಕಂಡ್ರೆ ನಾನು ಯಾರು ಅಂತ ಗೊತ್ತಾಯ್ತು ನಿಮ್ಗೆ? ಈಗ ಗೊತ್ತಾಯ್ತು. ಯಾರು?
ದೋಣಿ ಮಾಡು ಆಚಾರ ನೀವು. ದೋಣಿ ಮಾಡುವ ಆಚಾರ. ಹಾ ಈ ಆಚಾರಲ್ಲ ಈಗ ದೋಣಿ ಮಾಡು ಬಿಟ್ಟಿರೇ ಈಗ. ಹೌದಾ? ಇನ್ನು ನಾವೇ ಮಾಡಕ್ ಬಿಡಿ. ಹಾ ಈಗ ಅವರು ದೋಣಿ ಮಾಡು ಬಿಟ್ಟು ಹಾ ತಾಳ ಹಿಡಿದು ಶುರು ಮಾಡಿ. ಹಾ ದೋಣಿ ಮಾಡುವ ಆಚಾರ ನಾವಲ್ಲ. ಹಾ ಹಾ ನಾವು ಜಾತಿ ಮೊಗವೀರು. ಓ ಮಗೇರ್. ಮಗೇರಲ್ಲ, ಮಗೇರಲ್ವಾ? ಮಗೇರ್ ಬೇರೆ ಮೊಗವೀರ್ ಬೇರೆ. ಅದು ಹೇಗೆ ಮಾರ್ರೆ? ಇದು ಮೊಗವೀರ್ ಅಂದ್ರೆ ಹಾ ಸಮುದ್ರ ಮೀನು ಹಿಡುವರು. ಹಾ ಹಾ ಮಗೇರ್ ಅಂದ್ರೆ ತೋಡ್ ಬದಿ ಕಾಣಿ ಹಿಡುವರು. ಹಾ ಹಾ ನಾವು ಕಾಡಿ ಹಿಡುವರೆಲ್ಲ ಕಾಣಿ. ಹಾ ಮೊಗವೀರು ಮುಗವೀರರು. ಓಲೆಲ್ಲ ಕಾಣ್ತಿತ್ತ. ಹ್ಮ್ ಸಣ್ಣ ಸಣ್ಣ ಮನೆ ಹಾ ಅಲ್ಲ, ಮಧ್ಯದಲ್ಲಿ ದೊಡ್ಡ ಮನೆ ಇಟ್ಕಣಿ. ದೊಡ್ಡ ಮನೆ. ಅದೇ ನನ್ನ ಮನೆ. ದೊಡ್ಡ ಮನೆ ಯಾಕೆ ಮಾರ್ರೆ ನಿಮ್ದು? ದೊಡ್ಡ ಮನೆ ಅಂದ್ರೆ ಭಾರಿ ದೊಡ್ಡ ಮನೆ ಅಲ್ಲ ನಮ್ದು. ಮತ್ತೆ ಆಚೆ ಈಚೆಗಿದ್ದಲ್ಲ ಭಾರಿ ಸಣ್ಣದ ಹಬ್ಕೊಂಡು ನಮ್ದು ಸ್ವಲ್ಪ ದೊಡ್ಡದಾಯ್ಕ. ಓ ಹಾಗೆ. ಅಂದ್ರೆ ಗುರಿಕಾರ ಹಾ ಈ ತಂಡಕ್ಕೆ. ಹೋ ಗುರಿಕಾರ್. ದಾಸರಾಜ ಕಂದರ ಅಂತ ಹೇಳಿದ್ರೆ ನಾನೇ. ಹೋ 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 ಅಜಾಲ್ ಕೂಗುದು. ಇದೇ ರಗಳೆ ಆಯ್ತು ಯಾವಾಗ್ಲೂ ಹಾಗೆ. ಯಾರನ್ನು ಏನಾದ್ರು ನೋಡುದು ಎದುರುದು ಓಡ್ ಬರುದು. ಹೌದಪ್ಪ, ಹಾ. ನಾನು ಮೊದ್ಲು ಕರ್ದೆ, ಹಾ. ಆಮೇಲೆ ಕೂಗಿದೆ, ಹಾ. ಕೊನೆಗೆ ಒಪ್ಪೆ ಹೊಡೆದದ್ದು. ಯಾಕೆ ಪಪ್ಪಿ ಹೊಡುದು? ಕಾರಣ ಉಂಟಪ್ಪ. ಹಾ. ಅವತ್ತೊಂದ್ ದಿವಸ ಬಂದಿದ್ರಲ್ಲ, ಹಾ. ಹಾಗೆ ಇವತ್ತು ಒಬ್ಬರು ಬಂದ್ರಪ್ಪ. ನೀನು ಒಬ್ಬರು ಬಂದದಕ್ಕೆ ಹೆದರುದಾ? ಅಪ್ಪ. ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದೆ, ಹಾ. ನನ್ನ ಮಗಳು ಒಂದು 4-5 ಜನ ಬಂದ್ರು ಸುಧಾರಿಸಿ ಬಿಟ್ಲು ಅಂತ. ದೋಣಿ ಹಾಕಿ ಬಿಡುಕ್ಕೆ. ಹಾಗೆ ಹಾ. ದೋಣಿಯಲ್ಲಿ ಒಂದು 4-5 ಮಂದಿಯನ್ನು ಹತ್ತಿಸಿಕೊಂಡು ಆಚೆ ಹೋಗ್ತೇನೆ. ಹೌದು. ಅಪ್ಪ, ಹಾ. ಇವತ್ತು ಬಂದವರೇನು ಸಾಮಾನ್ಯದವರಲ್ಲ, ಏನಾಯ್ತು ಮಗ? ದೊಡ್ಡ ಮನುಷ್ಯರಪ್ಪ. ಆನೆ ಗುಡ್ದಾರ? ಯಾರು ಹೇಳಿದ್ದು? ಮತ್ ದೊಡ್ಡ ಮನ್ಸ ಅಂದ್ರೆ ಹಾಗಲ್ಲಪ್ಪ, ಹಾ. ವ್ಯಕ್ತಿತ್ವದಲ್ಲಿ ದೊಡ್ಡವರು ಅಂತ ಹೇಳಿದ್ದು. ಹೌದಾ? ಅಪ್ಪ, ಹಾ. ನನ್ನನ್ನು ನೋಡಿದ್ರು, ಹಾ. ನಿಮ್ಮಲ್ಲಿ ಮಾತಾಡ್ಬೇಕಂತ ಹೇಳಿದ್ರು. ಅದು ತಪ್ಪು ಅವ್ರದ್ದಲ್ಲ ಮಗ. ಮತ್ತೆ ಇತ್ತೀಚೆಗೆಲ್ಲ ಹುಡುಗರ ಮಕ್ಕಳೆಲ್ಲ ಹಾಗೆ. ಹಾ. ಈ ಅಜ್ಜಮ್ಮ ಮಗಳು ಹಾ. ದಾರಿ ಮೇಲೆ ಹೋಗ್ತಾ ಇದ್ರೆ ಹಾ. ಎಲ್ಲರೂ ಕರ್ದು ಅಜ್ಜನ ಮಾತಾಡ್ತಾರೆ. ಯಾಕೆ? ಅಂದ್ರೆ ಮಾತಾಡ್ಸಿದ ಅಜ್ಜನ್ನೇ, ಹಾ. ಮಾತ್ರ ಕಾಮದ ಮಾತ್ರ ಪಕ್ಕದ ಇದ್ ಮೊಮ್ಮಗಳನ್ನೇ. ಗಂಡಸರ ಅಭ್ಯಾಸವೇ ಹಾಗೆ. ಮತ್ತೆ ಹಾ. ಹಾಗಂತ ಅಪ್ಪ, ಅವರು ಮಾತಾಡ್ಬೇಕು ಅಂತ ಹೇಳಿದ್ರು, ಹಾ. ಅವ್ರನ್ನ ಕರ್ಕೊಂಡು ಬಂದಿದ್ದೇನಪ್ಪ. ಹೌದಾ? ನಾನೇ ಹಾ. ಮಾತಾಡ್ತೀನಿ. ಆ ಕಡೆಯಲ್ಲಿದ್ದಾರೆ. ಆಸನವಿತ್ತು ಪಚರಿಸುತ್ತ ಏನೋ ಸತ್ಕಾರ ಮಾಡ್ತಾ ಇದ್ದೆ. ಇದು ಹೊಳಿ ಬದಿ ಬಂಡೆ ಗತಿ. ಈಗ ಯಾರು ಏನನ್ನು ಗೊತ್ತಾಗಿಲ್ಲ. ನನ್ನ ಪರಿಚಯ ನಿನಗಿಲ್ಲ, ಹೌದು, ನಿನ್ನ ಪರಿಚಯ ನನಗುಂಟು. ನನ್ನ ಪರಿಚಯ. ಬೆಸ್ತಾಧಿಪತಿ ಕೇಳು ನೀನು, ಬೆಸ್ತಾಧಿಪತಿ ಕೇಳು ನೀನು, ವರ ಹಸ್ತಿನಾವತಿ ಶಂಕರ ಬನೋ, ವರ ಹಸ್ತಿನಾವತಿ ಶಂಕರ ಬನೋ. ನೃಪಗೆ ಪೆತ್ತ ಬಾಲಕನೆನ್ನ ಗಾಂಗೇಯನೆಂಬರು, ನೃಪಗೆ ಪೆತ್ತ ಬಾಲಕನೆನ್ನ ಗಾಂಗೇಯನೆಂಬರು. ಮತ್ತೆ ಅಮ್ಮಯ ಸಜೀವನೀತನ ವಿಸ್ತರಿಪೆನ ಬಂದ ಕಾರ್ಯವ, ಮತ್ತೆ ಅಮ್ಮಯ ಸಜೀವನೀತನ ವಿಸ್ತರಿಪೆನ ಬಂದ ಕಾರ್ಯವಾಗ. ಬೆಸ್ತಾಧಿಪತಿ ಕೇಳು ನೀನು, ವರ ಹಸ್ತಿನಾವತಿ ಚಂದ್ರ ಬನೋ. ಉತ್ತರಾಧಿಪತಿ. ಹಾ. ಹೌದು, ನನ್ನ ಪರಿಚಯ. ನಿನ್ನ ಬಗ್ಗೆ ತಿಳಿದು ಬಂದವನ. ಆಗ ಮೊದಲೆಲ್ಲ ಹೊಳಿ ಬದಿ ಬಂದಿರೇನು? ಹಾಗಲ್ಲ, ಹಾ. ನಿಮ್ಮ ಮಗಳೇ ಹೇಳಿದ್ದಾಳೆ. ಹೌದಾ? ಬೆಸ್ತರಗಧಿಪತಿ ಕಂದರಾತ್ಮಜೆ ನಾನು ಎನ್ನುವ. ನಾನು ಓ ಬೆಸ್ತರಾಧಿಪತಿ, ವಾ. ಬರುವರೆ ಉದ್ದೇಶ ಉಂಟು. ಹಾ. ಬಂದವರು ಸಾಮಾನ್ಯದವನು ಅಲ್ಲ. ಅಂದ್ರೆ ನನ್ನ ಪರಿಚಯ ನಿನಗಿಲ್ಲ, ಹಾ. ಆದ್ರೆ ನಮ್ಮ ತಂದೆಯವರ ಪರಿಚಯ ಈಗಾಗಲೂ ನಿನಗಿರ್ಬೇಕಲ್ಲ. ಯಾರು? ಹಸ್ತಿನಾವತಿ ಅಧಿಕಾರಿ. ಹಸ್ತಿನಾವತಿ ನಮ್ದೇ ಅದು. ಯಾವಾಗ ಅವ್ರು ಮಾರಿದ್ದು? ಮಾರಿದ್ದಲ್ಲ, ನಮ್ಮದೇನು ಅಭಿಮಾನ. ಅಭಿಮಾನ. ಹೌದು ನಾಡು ನಮ್ಮದು ಹೌದು ಎನ್ನುವಂತ ಅಭಿಮಾನ ನಿನಗೆ. ಹೌದು. ಹಸ್ತಿನಾವತಿ ಅಧಿಕಾರಿ ಹಾ. ಶಂತನು ಭೂಪತಿಗಳು. ಮನೆ ಕಡೆ ಮರ್ರೆ. ಎಂತದ್ದು? ಯಾರು? ಯಾರು ಹೇಳಿದ್ದಂದ್ರೆ? ನಾನೇ ಹೇಳ್ತೇನೆ.
ಅವ್ರ ವಿಷಯ ನನ್ನ ಹತ್ರ ಹೇಳುದಾ? ಏನ್ ನನ್ಗೆ ಗೊತ್ತಿಲ್ಲ ಅಂತ ನನ್ನ ಹೇಳುದಾ? ಪರಿಚಯ ಹೇಳ್ಬೇಕಾದ್ರೆ ಅವ್ರ ವಿಷಯ ಹೇಳ್ಬೇಕಲ್ಲ. ಹೇಳ್ಬೇಕಾದಿಲ್ಲ, ನಾನಿದ್ದಲ್ಲಿ ಬಂದಿರೋರು. ನೀನಿದ್ದಲ್ಲಿ ಮಹಾರಾಜರೇ ಬಂದಿದ್ದು. ಹಾಗಂತ ಊರಿದ್ದಲ್ಲಿ ನಾವು ಹೋಗ್ಲಿಲ್ಲ, ಹಾ, ನಾ ಇದ್ದಲ್ಲಿ ಅವ್ರು ಬಂದಿರು. ಅವರು ನೀನಿದ್ದಲ್ಲಿ ಬಂದು. ಹೌದು. ಯಾಕೆ? ಅಲ್ಲ, ಅವತ್ತು ಬಂದಿರು. ಹಾ. ನಮ್ಮ ಊರಲ್ಲಿ ಒಂದು ಮಾತುಕತೆ ಆಯ್ತು. ಹಾ. ಅಂದ್ರೆ ನನ್ನ ಮಗಳನ್ನ ಕೇಳಿದ್ರು, ನಾನು ಹೀಗಾದ್ರೆ ಕೊಡ್ತೇನೆ ಅಂತ ಹೇಳಿದೆ. ಹಾ. ಅವಾಗ ಎಂತ ಒಂದು ಒಣ ಬಿಟ್ರೆ ಹೋಗ್ತಾ ಇದ್ರು ಅವರು. ಅವತ್ತು ಹೇಳಿದ್ದು ಮತ್ತೇನಲ್ಲ, ಹಾ. ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಗೆ ಹಾ. ಹಸ್ತಿನಾವತಿ ಅಧಿಕಾರ ನೀಡುವುದು ಅಂತಾದ್ರೆ ಮದುವೆ ಮಾಡಿಸಿಕೊಡ್ತೇನೆ ಅಂತ ಹೇಳಿದೆ. ಏನೋ ಒಂದು ಮಾತಾಡ್ರಪ್ಪ, ಹಾ. ಎಂತ ಅಲ್ಪರ ಸಂಘ ಅಭಿಮಾನ ಭಂಗ. ಅಲ್ಪರ ಸಂಘ ಅಭಿಮಾನ ಭಂಗ. ಒಳ್ಳೆ ಮಾತಾಡ್ರು. ಹೌದಾ? ಯಾಕಂದ್ರೆ ನಾನು ಮಗಳು ಕೊಟ್ಟಿರ್ ನಾಲ್ಕು ಪಾತಲೆ, ಹಾ. ನಾನು ಹಾಗೆ ಹೇಳಲೇ ಇಲ್ಲ, ಹಾಗೆ ಹೇಳಿ ಎತ್ತು ಹೋತೆ ಕಣ್ರಿ. ಹಾ, ನೀನು ತಂದೆ ಎನ್ನುವಂತ ಭಾವವನ್ನು ವ್ಯಕ್ತಪಡಿಸಿ ಹೌದು. ಅವರಿಗೆ ತಿಳಿದ ಆ ರೀತಿಯಾಗಿ ನಾನು ಕರ್ತೃ ಮಾತಾಡದೆ ಹೊರಟೆ ಬಿಟ್ರು. ಮತ್ತೇನಾದ್ರೂ ಹೇಳಿದ್ರು ಅವರು? ಮತ್ತೆಂತೂ ಮಾತಾಡ್ಲಿಲ್ಲ ಅವ್ರು. ಹೌದಾ? ಹೌದು. ಅವರಿಗೊಬ್ಬ ಮಗನಿದ್ದನೆಂತ ವಿಷಯ ಹೇಳಿದ್ರ? ಅದೇ ಹೇಳಿದ್ರು. ಹೇಳಿದ್ರ? ಹೌದು. ಅಂದ್ರೆ ಅಂದ್ರೆ ನಾನ್ಯಾರು ನಿನಗೆ ಗೊತ್ತಾಗ್ಲಿಲ್ಲ. ಹಾ. ಆ ಶಂತನು ಭೂಪತಿಗಳ ಮಗನೇ ಹಾ. ದೇವವ್ರತ ಅಂದ್ರೆ ನಾನೇ. ಈಗ ನೀವ್ ಯಾಕೆ ಬಂದ್ರು? ಬರುವರ ಉದ್ದೇಶ ಒಂದುಂಟು, ಕೈ ಮುಗಿದ್ರಿನಲ್ಲಿ ಬೇಡಿಕೊಳ್ತಾ ಇದ್ದೆ, ಹಾ. ನಿನ್ನ ಮಗಳನ್ನ ನನ್ನ ತಂದೆಗೆ ಮದುವೆ ಮಾಡಿ ಕೊಡಿಸುವುದಕ್ಕೆ ಅವಕಾಶ ಮಾಡಿಕೊಡ್ತೀಯ? ನನ್ನ ಮಗಳನ್ನ ಯೋ. ಸೃಷ್ಟಿ ಬಾಗಿ ಕೊಡಲಿಕ್ಕೆ ಮುದರದಿಯ ಸೃಷ್ಟಿ ಬಗ್ಗೆ ಕೊಡಲಿಕ್ಕೆ ಉದರದಿ ಪುಟ್ಟಿದ ಅರ್ಬಕರಿಂಗೆ ಪುಟ್ಟಿದ ಅರ್ಬಕರಿಂಗೆ ಸುರನರ ದುಷ್ಟದಾನವರಿಂಗೆ ಬೆದರದ ದಿಟ್ಟ ನೀನರಿಯಾಗಿಗೆ ಕೊಡೆನು ನಾನು ಆವತ್ತ ಹಾ. ಅಪ್ಪ ಹೇಳಿದ ಮಾತು ಸತ್ಯ. ಏನು? ಕಲಿಗಂಜದಿ ಕಲಿಗಂಜಿ ಅಂತ. ಕಲಿಗಂಜಿ ಅಲ್ಲ, ಹಾ. ಕಲಿಗಂಜದಿ. ಹಾ. ಹಾ, ಮಗನೊಬ್ಬ ಇದ್ದ. ಹಾ. ನಮ್ ಕೊಡು ಸಮಸ್ಯೆ ಅಂದ್ರೆ ಅದೇ. ಅಂದ್ರೆ ಮಗ ಇದ್ದದ್ದೇ ಸಮಸ್ಯೆ. ಮಗ ಇದ್ದ ಸಮಸ್ಯೆ ಅಲ್ಲ. ಹಾ. ಅವಾಗ ನಿಮ್ಮ ಅಪ್ಪ ಹೇಳದ್ದೇ ಕಡಿಮೆ. ಏನು? ಅವರಿಗಿಂತಲೂ ಒಂದು ಪಟ್ಟು ನೀವೇ ಹೆಚ್ಚಿಗಿದ್ರಿ. ಹಾ. ಹಾ. ಹಾಗಂತ ಹ್ಮ್. ನಿಮ್ಮ ತಂದೆ ಕೊಡ್ಬೋದಿತ್ತು. ಹಾ. ತಂದೆ ಯಾಕೆ? ಕೊಟ್ರೆ ಏನಾಗ್ತದೆ? ಎಲ್ಲಾದ್ರೂ ನೀವೇ ಅರಿಯಾದ್ರಿ ಏನ್ ಮಾಡುದು? ನಾನು ಹೌದು. ನಿನಗೆ ಹಾ. ಅರಿಯಾಗ್ತೀನ? ಹೌದು. ಯೋಚನೆ ಎಲ್ಲ ವಂಶೋದ್ಭವನು ಎಲ್ಲ ವಂಶೋದ್ಭವನ ಮೂರುವುದನ್ನ ವಿದಯೋಧಿ ನೃಪತಿಗೆ ಮುನ್ನ ಯೌವನ ಬಿತ್ತು ಜೈನ ಚಿನ್ನವಾಗಿರಲಿದೆ ಬೆಳಗಿಯಳು ಯೋಚಿಸುವಂತ ಅಗತ್ಯವಿಲ್ಲ. ಹಾ. ನಿನಗೆ ನಾನು ಮುಳ್ಳು ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಹೌದು. ಯೋಚನೆ ಮಾಡಬೇಡ. ಹಾ. ನನ್ನಿಂದ ನಿನಗೆ ಯಾವ ಸಮಸ್ಯೆಯೂ ಬರುವುದಿಲ್ಲ. ಹೌದಾ? ತ್ಯಾಗಕ್ಕೆ ಹೆಸರಾದವರು ನಮ್ಮ ಚಂದ್ರವಂಶದವರು. ಹಾ. ನಮ್ಮ ವಂಶೋತ್ಪನ್ನಾಗಿರುವಂತ ಪುರು ಎನ್ನುವಾತ ಹಾ. ತನ್ನ ತಂದೆಗೋಸ್ಕರವಾಗಿ ಹಾ. ತನ್ನ ಯೌವನವನ್ನೇ ದಾರೆಗೆರೆದಿದ್ದಾನೆ. ನೀನು ಯೋಚನೆ ಮಾಡಬೇಡ. ನಿಮ್ಮ ವಂಶದವರು ಒಟ್ಟು ಮಾಡಿಲ್ಲ. ಅಷ್ಟು ಸಾಕು. ಬಲ್ಲೆನೋ ದುಷ್ಯಂತ ಭೂಪನ ಬಲ್ಲೆನೋ ದುಷ್ಯಂತ ಭೂಪನ ವಲ್ಲಭೆಯ ಧಿಕ್ಕರಿಸಿ ಮರೆದೇವುದು ಎಲ್ಲವನ್ನು ಕೇಳಿ ಕ್ಷತ್ರಿಯ ಕುಲ ನಡೆದೆಯೋ ಹೇಳುವ ಯಾಕೆ ಏನು ನಿಮ್ಮ ವಂಶದಲ್ಲಿ ಭಾರಿ ಒಳ್ಳೆ ಕೆಲಸ ಮಾಡಿರಲ್ಲ. ತಂದೆಗೋಸ್ಕರವಾಗಿ ತನ್ನ ಯೌವನವನ್ನೇ ದಾರೆಗೆರೆದಿದ್ದಾನೆ. ಅವರ ಮುಪ್ಪನ್ನು ಸ್ವೀಕರಿಸಿದ್ದಾನೆ. ನಿಮ್ಮ ವಂಶದವ್ರ ಕತೆ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ರ? ಗೊತ್ತುಂಟ? ಮತ್ತೆ ಏನು ಗೊತ್ತುಂಟು? ದುಷ್ಯಂತ ಚಕ್ರವರ್ತಿ, ಹಾ. ಮತ್ತೆ ಶಾಕುಂತಲೆ. ಹಾ. ದುಷ್ಯಂತ ಶಾಕುಂತಲೆ ಹಾ. ನಡೆದು ಹೋಗಿದೆ. ಏನ್ ಕಣ್ಣಾರೆ ನೋಡಿದ ಮಗ ನಾನು. ದುಷ್ಯಂತ ಶಾಕುಂತಲೆಯನ್ನು ನೀನು ಕಣ್ಣಾರೆ ನೋಡಿದ ಮಗ ನಾನು. ನಂಬುದಕ್ಕೆ ಸಾಧ್ಯ ಇಲ್ಲ. ನಂಬಲೇಬೇಕು. ನೀನು ಹೇಗೆ ನೋಡುದಕ್ಕೆ ಸಾಧ್ಯ ಉಂಟು? ಯಕ್ಷಗಾನದಾಗ ಅದರಲ್ಲಿ ನೀನು ನೋಡಿದ್ದ? ನನಗೆ ಈ ಬಯಲಾಟ ಅಂದ್ರೆ ಭಾರಿ ಖುಷಿ. ಯಾವಾಗಲೂ ಅದನ್ನು ಪ್ರೋತ್ಸಾಹಿಸಬೇಕು. ಯಾಕಂದ್ರೆ ನಾ ಹಣ ಕೊಟ್ಟು ಒಂದ್ ದಿವಸ ಆಟ ನೋಡ್ಲಿಕ್ಕೆ ಹೋದವಲ್ಲ ನಾನು. ನೋಡಿದ್ರೆ ಗೊತ್ತಾಗ್ತದೆ. ಈ ಬಯಲಾಟ ಭಾರಿ ಅನುಕೂಲ ಅದು. ಹೌದಾ? ಯಾಕೆ? ಅಂದ್ರೆ ಒಳ್ಳೆದಾರ ಕಂಡ್ರೆ ಇದು. ಹಾ. ಒಳ್ಳೇದಾಗಿದ್ರೆ ಒಳ್ಳೆ ಆಗದಿದ್ರೆ ಅಲ್ಲೇ ಕಾಲು ಉದ್ದ ಮಾಡ್ಕೊಂಡೆ ಮಲ್ಕೊಂಡ. ಹೌದಾ? ಹೌದು. ಇದು ಬಯಲಾಟದಲ್ಲಿ ನೀನು ನೋಡಿದ್ದು. ಹಾ. ಏನ್ ನೋಡಿದೆ? ಮತ್ತೆ ಅರ್ಥ ಆಗದೆ ಇದ್ದವರಿಗೂ ಹಾ. ಅರ್ಥ ಆಗುವಂತ ಕಲೆ ಅಂತ ಹೇಳಿದ್ರೆ ಈ ಯಕ್ಷಗಾನ ಹೌದಾ? ಭಾರಿ ಅನುಭವ. ಹಾ. ಹಾಗಂತ
ಆವತ್ತು ನಾನು ಆಟ ನೋಡ್ಲಿಕ್ಕೆ ಹೋದಾಗ ಅದೇ ಪ್ರಸಂಗ. ದುಷ್ಯಂತ ಶಾಕುಂತಲೆ ಒಂದು ದುಷ್ಯಂತ ಮಾಡಿದ್ದಾನೆ, ಹಾ ಭಾರಿ ಒಳ್ಳೆ ಅರ್ಧಾರಿ ಅವ, ಹೌದಾ? ಒಳ್ಳೆ ಮಾತಾಡ್ದ, ಹಾ ಭಾರಿ ಒಳ್ಳೆ ಮಾತಾಡ್ದ. ಅನುಭವಿ ಕಲಾವಿದ ಇರ್ಬೋದು. ಹೌದೌದು. ಹಾ ಎಂತಂದ್ರೆ ನನ್ಗೆ ದೇವ್ರನೇ ಅರ್ಥ ಆಗ್ಲಿಲ್ಲ. ಅವ ಹೇಳಿದ್ದು ನಿಂಗೆ ಅರ್ಥ ಆಗ್ಲಿಲ್ಲ, ಯಾಕಂದ್ರೆ ಅದು ಹಾಗೆ ಅದು. ದೊಡ್ಡ ದೊಡ್ಡ ಶಬ್ದವನ್ನ ಪ್ರಯೋಗ ಮಾಡಿರ್ಬೇಕು. ಹಾ ಈ ಒಳ್ಳೆ ದೊಡ್ಡ ದೊಡ್ಡ ಶಬ್ದ ಹಾಕಿ ಮಾತಾಡ್ರೆ ಹಾ. ಹ, ಎಂತ ಮಾತಾಡ್ತಾನು ಹಾ. ದೇವ್ರನೇ ಅವ ಸರಿ ಅರ್ಥ ಆಗುವ ಮಾತಾಡ್ರೆ ಹಾ. ಅವ ಎಂತ ಚ್ವರಿ ಹೊಡಿದ್ನವ ಹಾ. ಆ ರೀತಿ. ಅವತ್ತು ಏನು ಅರ್ಥ ಹೇಳ್ದ, ಹಾ. ಹಾ ಬೇಸರ ಆಗ್ತದೆ ನನಗೆ, ಹಾ. ವನವಿಹಾರಕ್ಕೆ ಹೋಗ್ತೇನೆ ಅಂತ ಹೋದ. ಹಾ. ಹೋಗಿ 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 ಕಣ್ಣಿ ಮನೆಯರ ಮನೆಗೆ ಹೋದ. ಯಾರ ಮನೆಗೆ? ಕಣ್ಣಿ ಮನೆಯರ ಮನೆ, ಕಣ್ಣಿ ಮನೆ, ಆ ಮುನಿಗಳು, ಕಣ್ವ ಮುನಿಗಳು. ಹಾ ಹಾ. ಅಲ್ಲಿ ಹೋದ. ಅಲ್ಲಿ ಆ ಶಾಕುಂತೇನು ಅವಳು ನೋಡ್ದ, ನೋಡಿದ್ದಾನೆ. ಹಾ ಅಲ್ಲಿ ನೀರು ಕೇಳ್ದ. ಹಾ. ಒಂದು ಸನ್ನಿವೇಶ, ನೀರು ಕುಡಿಯೋ ಸನ್ನಿವೇಶ ಉಂಟಲ್ಲ, ಹಾ. ಯಾವ್ದು ಹೇಳಿದ್ರು ಅದು ಕೆಲವು ಒತ್ತಿ ಹೇಳ್ದ ಅದು. ನೀರು ಕುಡಿಯುವ ಸನ್ನಿವೇಶವೇ. ಹೌದೌದು. ಅವಂತ ನೀರಂತೂ ಕುಡಿಲಿಲ್ಲ, ಅವಳು ಮುಖ ಕಂಡದ್ದೇ ಹೆಚ್ಚಿಗೆ. ಹಾ. ಹಾ ಹಾಗೆ ಅವ್ರೊಳಗೆ ಅದಂತ ಪ್ರೇಮ, ಪ್ರೇಮಾಂಕುರವಾದ ಹಾ ಅನುರಾಗ ಅರಳಿ. ಹಾ ಅದೇ ಅದೇ ಅದೇ. ಹಾ. ಹಾಗೆ ಈಚಿಂದ ವಾರ ಆಚಿಂದ ಬಂದ್ರು. ಹಾ. ಬಂದರೆ ಹೇಳ್ರು, ಹಾ. ನಾವು ಗಾಂಧರ ಮನೆಯಲ್ಲಿ ಮದುವೆ ಆಗಿದ್ದೇವೆ ಅಂತ. ಯಾವ ಗಾಂಧರ್ವ? ಅದೆಂತೋ ಗಾಂಧರ್, ಗಂಧರ್ವ. ಹಾ ಹಾ ಗಂಧರ್ವ ವಿವಾಹ ಆಗಿತ್ತು. ಹಾ ಮದುವೆ ಆಗಿದ್ದೇನೆ ಅಂತ ಹೇಳ್ದ. ಹಾ. ಹಾಗೆ ಅವ ಊರಿಗೆ ಹೋದ. ಈ ವಿಷಯ ಅಪ್ಪನಿಗೆ ತಿಳಿದು ಹಾ. ಅಪ್ಪ ಬಂದ ಮಗಳನ್ನ ಕರ್ಕೊಂಡು ಅಲ್ಲಿಗೆ ಹೋದ. ಹಾ. ಅಲ್ಲಿ ಕೂಡ ಅವ ಎಂತ ಹೇಳ್ದ ಗೊತ್ತಾ? ಏನು? ನಿನ್ನ ನಾನು ನೋಡ್ಲೇ ಇಲ್ಲ, ಹಾ. ನೀನು ಯಾರಂದಲೇ ಗೊತ್ತಿಲ್ಲ ಅಂದ. ಅವ ಯಾವ ವಂಶದವ? ನಮ್ಮ ವಂಶ. ಮತ್ತೆ ಸರಿಯಾಗಿ ನೀ ಅರ್ಥ ಆಗ್ಲಿಲ್ಲ ನಿನಗೆ. ಹಾ ನೀನು ಯಕ್ಷಗಾನವನ್ನ ಹಾ ಕಿವಿಯಲ್ಲಿ ಕೇಳಿದ್ದ ಹಾ ಅಥವಾ ಬಾಯಲ್ಲಿ ನೋಡಿದ್ದ? ನಂಗೆ ಎಂತ ಮಾಡಿದೆ ನಂಗೂ ಗೊತ್ತಿಲ್ಲ. ಅದು ತಪ್ಪು ಅದೇ. ಸ್ವಲ್ಪ ಹೊತ್ತು ಕಿವಿಯಲ್ಲಿ ಕೇಳಿದ್ದೆ, ಆಮೇಲೆ ಬಾಯಿ ಆಮೇಲೆ ಕಳೆದಿದ್ದೆ. ನಿದ್ರೆ ಬರ್ತದ ಹಾ. ಬಾಯನ್ನ ಕಳೆದಿದ್ದೆ, ಅದು ಎಷ್ಟೊತ್ತಿಗೆ ಅಂತ ನಂಗೆ ಗೊತ್ತಿಲ್ಲ. ಅಲ್ಲಿ ಮಧ್ಯೆ ಏನಾಗಿದೆ ಎನ್ನುವಂತ ವಿಷಯ ನಿನಗೆ ತಿಳಿಲಿಲ್ಲ. ಮಧ್ಯೆ ಕತೆ ಉಂಟಾ? ಹೌದು. ಯಾವ್ದದು? ಅವರಿಬ್ಬರಿಗೆ ಪ್ರೇಮಾಂಕರ ಅದು ಸತ್ಯ. ಹಾ ಪ್ರೇಮದ ಕಾಣಿಕೆಯಾಗಿ ಉಂಗುರವನ್ನ ಕೊಟ್ಟಿದ್ದಾನೆ ಹಾ, ದುಷ್ಯಂತ. ಅದು ನೋಡಿದ್ದೆ ನಾನು. ಉಂಗುರ ಕೊಟ್ಟಿದ್ದು ನೋಡಿದ್ದೆ? ಈಗ ತೆಗೆದ ಕೊಟ್ಟ. ಅವನ ಕೈಯಿಂದ ಕೊಟ್ಟಿದ್ದಲ್ವಲ್ಲ? ನಾ ಎಂತ ಗೊತ್ತಿಲ್ಲ, ನಾನು ಎಲ್ಲ ಖರ್ಚಿ ಕೊಟ್ಟನೇನೋ ಅನ್ಸ್ಕೊಂಡು. ಹೌದಾ? ಹಾ ಹಾಗಲ್ಲ, ಹಾ ಅವ ನೆನಪಿನ ಕಾಣಿಕೆಯಾಗಿ ಕೊಟ್ಟಿದ್ದಾನೆ. ಹಾ. ಆ ಸಂದರ್ಭದಲ್ಲಿ ಹಾ. ಶಾಕುಂತಳೆ ಅದನ್ನೇ ಹಿಡಿದು ಅವರ ಧ್ಯಾನದಲ್ಲಿ ಇರುವಂತ ಸಂದರ್ಭ. ಹಾ. ದುರ್ವಾಸ ಮುನಿಗಳ ಆಗಮನ ಆಯ್ತು. ಹೌದಾ? ಹಾ. ಹಾ. ತಾನು ಬಂದದ್ದನ್ನ ಗೌರವಿಸಲಿಲ್ಲ ಕಾರಣಕ್ಕಾಗಿ ಹಾ. ಯಾರ ನೆನಪಲ್ಲಿ ನೀನು ಇದೆಯೋ ಹಾ. ಅವರಿಗೆ ನಿನ್ನ ಮರೆವಾಗಿ ಹೋಗಲಿ ಎನ್ನುವುದಾಗಿ ಹೇಳಿದ್ರು. ಹಾ. ಜೊತೆಲಿ ಕೊಟ್ಟ ನೆನಪಿನ ಕಾಣಿಕೆಯು ಕಳೆದು ಹೋಗಲಿ ಎಂದಾಗಿ ಶಪಿಸಿದ್ರು. ಹಾ ಆ ನಂತರ ಹಾ ವಿಷಯವನ್ನ ಅರಿತಂತ ಸಾಧ್ಯ, ಅವಳ ಸಖಿಯಾಗಿರುವಂತ ಸಾಧ್ವಿ ಹಾ. ಅಲ್ಲಿ ಭಿನ್ನಯಿಸಿಕೊಂಡು ದುರ್ವಾಸರಲ್ಲಿ ಹಾ. ತಿಳಿಯದೆ ಮಾಡಿದ ಅಪರಾಧ, ಹಾ. ಅದಕ್ಕಾಗಿ ಒಂದು ಪರಿಹಾರದ ಮಾರ್ಗ ಸೂಚಿಸಬೇಕು ಎನ್ನುವುದಾಗಿ. ಹೌದಾ? ಆ ಸಂದರ್ಭದಲ್ಲಿ ಕಳೆದು ಹೋದಂತ ಉಂಗುರ ಯಾವಾಗ ಮಹಾರಾಜರಿಗೆ ದೊರಕ್ತದೋ ಹಾ. ಆ ಸಂದರ್ಭದಲ್ಲಿ ಕಥೆಗಳೆಲ್ಲ ನೆನಪಾಗ್ತದೆ ಎನ್ನುವುದಾಗಿ ಹೇಳಿದ್ದಾರೆ. ಹಾ ಅದೇ ರೀತಿಯಲ್ಲಿ ಕಣ್ವ ಮಹರ್ಷಿಗಳು ಅಲ್ಲಿ ಕರೆದುಕೊಂಡು ಹೋದದ್ದು ಹೌದು, ಹಾ. ಅಲ್ಲಿ ಅವ ತಿರಸ್ಕರಿಸಿದ್ದು ಹೌದು. ಹಾ. ಆದ್ರೆ ಮಧ್ಯೆ ಏನಾಯ್ತು? ಏನಾಯ್ತು? ಕಣ್ವ ಮುನಿಗಳ ಆಶ್ರಮದಿಂದ ಹಾ. ದುಷ್ಯಂತ ಮಹಾರಾಜರನ್ನ ಭೇಟಿಯಾಗುವಂತ ಸಂದರ್ಭದಲ್ಲಿ ಹಾ ನದಿಯಲ್ಲಿ ಹೋದ್ರು, ದೋಣಿಯಲ್ಲಿ. ಹಾ ಆ ಸಂದರ್ಭ ಉಂಗುರವಿಳಿದು ಕಳೆದು ಹೋಯ್ತು. ಹಾ. ಈ ಪ್ರಸಂಗದಲ್ಲೂ ನಿಮ್ಮ ಜಾತಿಯವರೊಬ್ಬರು ಬಂದಿದ್ದಾರೆ. ಆ, ನಮ್ಮ ಜಾತಿಯವ್ರ, ಅವ್ರು ಪ್ರಾಮಾಣಿಕರು. ಯಾರು? ಅವ್ರ ಭಾರತದ ಯಾವ ಪ್ರಸಂಗ ಮುಂದೆ ಹೋಗುದಿಲ್ಲ. ಅಲ್ಲೇ ಪ್ರಸಂಗದ ತಿರುವನ್ನ ಪಡೆದುಕೊಂಡಿತ್ತು. ಹೌದಾ? ಹಾ. ಹಾ, ಹಾ. ಉಂಗುರವೆನ್ನೋದು ಹಾ. ನದಿಗೆ ಬಿತ್ತು. ಹಾ. ಬಿದ್ದಿರುವಂತ ಉಂಗುರವನ್ನು ಒಂದು ಮೀನು ನುಂಗಿತ್ತು. ಹಾ, ಆ ಸಂದರ್ಭದಲ್ಲಿ ಹಾ. ಬಲೆ ಬೀಸುವುದಕ್ಕೆ ಬಂದಂತ ನಿಮ್ಮ ಜಾತಿಯವರು ಹಾ, ಆ ಮೀನೆನ್ನೋದು ಸಿಕ್ಕಿತ್ತು. ಹಾ. ಮೀನನ್ನ ಭಾಗ ಮಾಡಿದಾಗ ಉಂಗುರ ದೊರಕಿತ್ತು. ಹಾ. ಯಾವುದೇ ಒಂದು ಅಮೂಲ್ಯವಾದ ವಸ್ತು ದೊರಕಿದ್ರೆ ಅದು ಮಹಾರಾಜರಿಗೆ ಸೇರ್ಬೇಕಾಗ್ತದೆ. ಹಾ. ಆ ಉಂಗುರವನ್ನ ಮಹಾರಾಜರಿಗೆ ತೋರಿಸಿದಾಗ ಎಲ್ಲವನ್ನ ನೆನಪು ಆಯ್ತಾತನಿ. ನೋಡಿ ಎಂತ ಪ್ರಾಮಾಣಿಕ ಅಂತ. ಹೌದು. ಹಾ, ಹಾ. ಅವ್ರಿಗೆ ನೆನಪಾಯ್ತು. ಆ ನಂತರ ವರಿಸಿದ್ದಾರೆ. ಇದಕ್ಕೆ ಅಭಿಜ್ಞಾನ ಶಾಕುಂತಲೆ ಎನ್ನುವ ಕಥೆವಿದೆ. ಆಮೇಲೆ ಮದುವೆ ಆದ್ರ. ಮದುವೆ ಆಯ್ತು. ನೀವು ಎಂತದ್ ಹೇಳಿ, ಹಾ. ನನಗೆ ಇದ್ರ ಮೇಲೆ ಭರವಸೆ ಇಲ್ಲ. ಭಾರತ ಕುಲಧರ್ಮಗಳ ಧರ್ಮವ ಭಾರತ ಕುಲಧರ್ಮಗಳ ಧರ್ಮವ ತೊರೆದು ಹೋಗುವ ಎಲ್ಲ ಎಂದಿಗೂ ಸುರರು ಮುನಿಗಳು ಸಿದ್ಧ ಸಾಧ್ಯರು ಕೇಳಲಿ ಕ್ಷಣದಿಯೋ ನೀನು ಒಪ್ಪುವುದಿಲ್ಲ ಅಂತ ಆಯ್ತು, ಹಾ. ನಂಬುವುದಿಲ್ಲ ಅಂತ ಆಯ್ತು. ಹೌದು. ಯೋಚನೆ ಮಾಡಬೇಡ. ಹಾ. ಭರತ ವಂಶದವರು ನಾವು. ಹಾ. ಆಡಿರುವ ಮಾತನ್ನ ಯಾವತ್ತೂ ತಪ್ಪುವವರಲ್ಲ. ನನ್ನಿಂದ ನಿನ್ನ ವಂಶಸ್ಥರಿಗೆ ಯಾವ ಒಡವೆ ಎನ್ನಯ ಶಪಥಲಾರಿಸು ಒಡವೆ ಎನ್ನಯ ಶಪಥಲಾರಿಸು ಪರಮ ಸಿಂಹಾಸನವ ಏರುತ್ತ ಬರೆಯ ಪಾಡಿಪನೆಲ್ಲ ತಪ್ಪು ಶಂತಿಸುತ್ತನಲ್ಲೋ ಶಪಥವನ್ನ ಕೇಳು. ಯಾವತ್ತೂ ಹಸ್ತಿನಾವತಿಯ ಪೀಠವನ್ನ ನಾನು ಏರುವವನಲ್ಲ. ಜೊತೆಯಲ್ಲಿ
ಕಟ್ಟುವೆ ನಿಶ್ಚಯ. ನೀನು ಒಬ್ಬನೇ ಮಗ ಅಲ್ಲ, ನಾವು ಒಬ್ಬನೇ ಇದ್ದೇನೆ. ಅಟ್ಟರ್ಮೆ ಮಾತೇ ಇಲ್ಲ. ಈಗಲೇ ಬೇಗ ಆದಷ್ಟು ಬೇಗ ಕರೆದು ಕೊಡುವ. ಹೌದು, ಈಗ ಹೊಂದಾಣಿಕೆ ಆಗುದಲ್ಲ. ಹೊಂದಾಣಿಕೆ ಆಗುದಿಲ್ಲ ಅಂದ್ರೆ ನೀವು ಹೇಳಿದ್ರಿ ನಾನು ಪೀಠ ಏರುವುದಿಲ್ಲ, ಪೀಠವನ್ನು ಏರುವುದಿಲ್ಲ ಹಾಗಂತ ಮದುವೆ ಆಗ್ತಿರಲ್ಲ. ಆಗಬಾರ್ದು. ಮದುವೆ ಆಗ್ತೀರಿ, ಹಾ. ಮದುವೆ ಆದ್ಮೇಲೆ ನಿಮ್ಮ ಮಕ್ಕಳಾಗ್ತದೆ. ಹಾಗಂತ ಸವತಿ ಮಕ್ಕಳ ವಾತ್ಸಲ್ಯ ಇರ್ತದ? ಯಾವತ್ತು ಹೊರದಾಟ ಮಾಡುದೇ ಅವರು. ಮತ್ಸರ ಬಂದರೂ ಬರಬಹುದು. ಯಾಕಂದ್ರೆ ಹಾ. ನೀವು ಕೇಳದೆ ಇರಬಹುದು, ಎಲ್ಲಾದ್ರೂ ನಿಮ್ಮ ಮಕ್ಕಳ ಅಧಿಕಾರ ಕೇಳಿದ್ರೆ ಹಾಗಾಗಿ ನಿನಗೆ ತೊಡಗು. ಆವಾಗ ನಾ ಏನ್ ಮಾಡುದು? ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ಲ. ಅದರಾಲಿಸು ಶಪಥ ಎನ್ನುತ್ತಿಲ್ಲ. ಆದರಾಲಿಸು ಶಪಥ ಇನ್ನೊಂದಿದೆ, ಶಪಥ ಇನ್ನೊಂದಿದೆ. ಖೇದ ಪಡೆದಿರೋ ನಿನ್ನ ಮನಸ್ಸಿಗೆ ಮೋದದಿಂದಲೇ ಬೇಡವೆನು. ಅದರಾಲಿಸು ಶಪಥ ಇನ್ನೊಂದಿದೆ. ಇಲ್ಲಿಗೆ ಮುಕ್ತಾಯ ಆಗ್ಲಿಲ್ಲ. ಅಂದ್ರೆ ನಿನಗೆ ನಂಬಿಕೆ ಬರಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಆಡ್ತಾ ಇರುವಂತ ಮಾತು. ನೀನೊಬ್ಬನಲ್ಲ, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಯಕ್ಷರು, ಗಂಧರ್ವರು, ಕಿನ್ನರು, ಕಿಂಪುರುಷರು ಎಲ್ಲರೂ ಆಲಿಸಬೇಕು. ಆಡುವ ಶಪಥ ಏನು ಬಲ್ಲಿರ? ಇಂದಿನ ರಬ್ಯ ಮರಣ ಪರ್ಯಂತರ ಇಂದಿನಾರಭ್ಯ ಮರಣ ಪರ್ಯಂತರ, ಮರಣ ಪರ್ಯಂತರ. ಮುಂದೆ ಮನದೊಳು ಬ್ರಹ್ಮಚರ್ಯವು ಇಂದು ಮುಗಿಯರ ಬಂದಿರ. ಆಲಿಸಬೇಕು. ಎಲ್ಲರೂ ಆಲಿಸಬೇಕು. ಭೂಮಿ ತಾಯಿಯಾಣೆ, ಸೂರ್ಯ ಚಂದ್ರರಾಣೆ, ತ್ರೈಮೂರ್ತಿಗಳ ಮೇಲಾಣೆ, 4 ವೇದಗಳ ಮೇಲಾಣೆ, ಪಂಚಭೂತಗಳ ಮೇಲಾಣೆ, 6 ಶಾಸ್ತ್ರಗಳ ಮೇಲಾಣೆ, 7 ಋಷಿಗಳ ಮೇಲಾಣೆ, 8 ವಸುಗಳ ಮೇಲಾಣೆ, 9 ಗ್ರಹಗಳ ಮೇಲಾಣೆ, 10 ದಿಕ್ಕುಗಳ ಮೇಲಾಣೆ. ಇದು ಎಲ್ಲರೂ ಆಲಿಸಬೇಕು, ಆಲಿಸಬೇಕು. ಯಾವತ್ತು ಹಸ್ತಿನಾವತಿಯ ಪೀಠವನ್ನ ಈ ಶಂತನು ಕುಮಾರ ದೇವರತ್ತ ಏರಲಾರ, ಜೊತೆಯಲ್ಲಿ ಮದುವೆ ಎನ್ನುವಂತ ಶುಭ ಸಂಸ್ಕಾರವನ್ನು ಆಗಲಾರೋ. ಪ್ರಪಂಚದಲ್ಲಿರುವಂತ ಎಲ್ಲ ಹೆಣ್ಣು ಮಕ್ಕಳು ನನ್ನ ತಾಯಿಯಾಗಿರುವಂತ ಗಂಗಾ ಮಾತೆಗೆ ಸಮಾನ. ಕಳಿಸಿಕೊಟ್ಟು ಅದೇಂತೋ ಮೇಲಿಂದ ಹೇಳಿದ್ರಲ್ಲ, ಅದು ಯಾರದು? ಭೀಷ್ಮ 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 ಆಕಾಶವಾಣಿಯ ದೇವತೆಗಳು ಆಡ್ತಾ ಇದ್ದಾರೆ. ದಯವಿಟ್ಟು ನನ್ನ ಕ್ಷಮಿಸಬೇಕು. ಹ್ಮ್. ನಿಮ್ಮ ಜೀವನದಲ್ಲಿ ನಾನು ಸ್ವಲ್ಪ ಆಟ ಆಡಿದೆ. ಹ. ಯಾಕಂದ್ರೆ ನನ್ನ ಮಗಳ ಭವಿಷ್ಯಕ್ಕಾಗಿ ಬಿಟ್ರೆ ಯಾವ ಸ್ವಾರ್ಥವೂ ನನಗಿಲ್ಲ. ಹ. ಸನ್ಯಾಸಿ ಒಬ್ಬ ಸ್ನಾನಕ್ಕೆ ಹೋದಾಗ ಹ್ಮ್. ನೀರಿನಲ್ಲಿ ಕೇಳೊಂದು ಮುಳುಗಿ ಹೇಳ್ತಾ ಇದೆ ಅಂತೆ. ಹ. ಅದನ್ನು ಎತ್ತಿ ದಡಕ್ಕೆ ಬಿಡಬೇಕು ಅನ್ನುವಷ್ಟರಲ್ಲಿ ಅದು ಮತ್ತೆ ಅವನಿಗೆ ಕಚ್ಚುತ್ತದೆ, ನೀರಿಗೆ ಬೀಳ್ತದೆ. ಹ. ಹಾಗೆ 2-3 ಬಾರಿ ಕಚ್ಚಿದ್ರು ಕೊನೆಗೂ ಅದನ್ನು ದಡಕ್ಕೆ ಸೇರಿಸೇ ಬಿಡ್ತಾರೆ. ಯಾಕೆ? ಹಾಗಂತ ಶಿಷ್ಯರು ಕೇಳ್ತಾರಂತೆ, ಹ. ಗುರುಗಳೇ ಆ ಚೇಳ ನಿಮಗೆ ಕಚ್ಚುತ್ತಾ ಇದ್ರು ಕೊನೆಗೆ ಅದನ್ನು ದಡಕ್ಕೆ ಸೇರಿಸಿದ್ರಿ ಯಾಕೆ ಅಂತ. ಹ. ಅದರ ಗುಣವೇ ಹಾಗೆ, ಕಚ್ಚುವುದೇ ಅದರ ಗುಣ. ಹ್ಮ್. ಅದನ್ನು ದಡ ಸೇರಿಸಬೇಕಾದ ಧರ್ಮ ನಮ್ಮದು ಅಂತ. ಹ. ಹಾಗಂತ ನಿನ್ನ ಜೀವನದಲ್ಲಿ ನಾನು ಕಚ್ಚುತ್ತಾ ಬಂದೆ, ಕೊನೆಗೂ ನನ್ನನ್ನು ದಡ ಸೇರಿಸಿ ಬಿಟ್ಟೆ. ಆದರೆ ನಾನು ಮಾಡಿರುವುದು ಅಪರಾಧ. ವಯಸ್ಸಿನಲ್ಲಿ ಕಿರಿಯವನಾದರೂ ನಾನು ಹಿರಿಯವನಾದರೂ ದಯವಿಟ್ಟು ಕೇಳ್ದೆ ನನ್ನನ್ನು ಕ್ಷಮಿಸಿ ಬಿಡು. ಎಲೆ ಮಾತಾಮಹ ಕೊಳು ಎನ್ನ ಮಾತೆಯ, ಎಲೆ ಮಾತಾಮಹ ಕೊಳು ಎನ್ನ ಮಾತೆಯ. ಇಳೆಯ ಪಾಲನು ಚಿಂತೆಯೊಳಗಿಯ ಕಳೆಯಬೇಡಿ ಕಾಲವ, ಇಳೆಯ ಪಾಲನು ಚಿಂತೆಯೊಳಗಿಯ ಕಳೆಯಬೇಡ ಕಾಲವಾ. ಮಾತಾಮಹನೇ, ನನ್ನ ತಾಯಿಯನ್ನ ಕರುಣಿಸಿದವ ನೀನು ನನಗೆ ಕೈ ಮುಗುವುದು ತರವಲ್ಲವಯ್ಯ. ನಿನ್ನಲ್ಲಿ ಭಿನ್ನಯಿಸಿಕೊಳ್ಳುವುದಿಷ್ಟೇ. ಏನು? ಇನ್ನು ಹೊತ್ತನ್ನ ಕಳೆಯಬೇಡ. ಇನ್ನು ಸಹಿಸಿಕೊಳ್ಳುವಂತ ಶಕ್ತಿ ಅನ್ನೋದು ನನ್ನ ಪಾಲಿಗಿಲ್ಲ. ಆ ಕಡೆಯಲ್ಲಿ ತಂದೆಯ ಮುಖವನ್ನು ನೋಡುವುದಕ್ಕೂ ನನಗೆ ಸಾಧ್ಯ ಆಗ್ತಾ ಇಲ್ಲ.
ಹಸ್ತಿನಿಯ ಪೀಠವನ್ನು ಏರ್ಬೇಕಾದವರು ಪ್ರತಿಗಳ ಪಾಲನೆಯನ್ನು ಮಾಡಬೇಕಾದಂತ ನನ್ನ ತಂದೆ ಶೋಕಾಗ್ರಹದಲ್ಲಿದ್ದಾರೆ. ಇದೇ ಒಂದು ಕಾರಣಕ್ಕಾಗಿ. ಹಾಗಾಗಿ ನಿನ್ನಲ್ಲಿ ಕರ ಮುಗಿದು ಬೇಡಿಕೊಳ್ತಾ ಇದ್ದೇನೆ, ನನ್ನ ತಾಯಿಯನ್ನ ಆದಷ್ಟು ಬೇಗ ಹಸ್ತಿನಿಗೆ ಕಳಿಸಿಕೊಡ್ತೀಯ ನನ್ನ ಜೊತೆ. ಆಗಲಿ ಅಪ್ಪ. ಚಕ್ರವರ್ತಿಯ ಮನೆತನವನ್ನು ನನ್ನ ಮಗಳು ಸೇರ್ತಾಳಂತಾದ್ರೆ ಆದಷ್ಟು ಬೇಗ ಕಳಿಸಿಕೊಡ್ತೀನಿ. ಇನ್ನು ನೀನು ಏನೇ ಕೇಳಿದ್ರು ಕೊಡುವಂತ ಶಕ್ತಿ ನನಗಿಲ್ಲ. ಅಲ್ಲಲ್ಲಿ ಏನೇನು ಕೇಳುವುದಲ್ಲ, ನಾವು ಬಡವರು, ಉಡ್ಲಿಕ್ಕೆ ಸರಿಯಾದ ಸೀರೆಯೂ ಇಲ್ಲ, ಹಾಗೆ ಯಾಕೆ ಕಳಿಸಿಕೊಡುವುದು ಅಂತ ಯೋಚನೆ ಮಾಡಬೇಡಿ. ಹ ಬರುವಾಗಲೇ ಗಟ್ಟಿ ನಿರ್ಧಾರವನ್ನೇ ಮಾಡಿ ಬಂದವ. ಅಂದ್ರೆ ನನ್ನ ತಾಯಿಯನ್ನ ಕರೆದುಕೊಂಡು ಹೋಗ್ತೀನಿ ಅಂತ ನಿರ್ಧರಿಸಿಯೇ ಬಂದವ ನಾನು. ಹ, ಬೇಕಾಗಿರುವ ವ್ಯವಸ್ಥೆ ರಥದಲ್ಲಿ ಮಾಡಿದ್ದೇನೆ. ಹೌದಾ? ಅದನ್ನೇ ನೀವು ಸ್ವೀಕರಿಸಿಕೊಳ್ಬಹುದು. ಆಗ್ಲಿ ಕಳಿಸಿ